ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಇಡೀ ಭಾರತೀಯ ಜನತೆ ಆಸೆ ಕಂಗಳಿಂದ ನೋಡ್ತಾ ಇದ್ರು ಕೇಂದ್ರ ಸರ್ಕಾರದ ಬಜೆಟ್. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಯಾರಿಗೆ ಯಾವ ಕ್ಷೇತ್ರದಲ್ಲಿ ಲಾಭ ಆಗ್ಬೋದು, ಯಾರಿಗೆ ಯಾವ ಕ್ಷೇತ್ರದಲ್ಲಿ ಬಂಪರ್ ಲಾಟ್ರಿ ಸಿಗ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮಾಧ್ಯಮದ ಮುಂದೆ ಕೂತ್ಕೊಂಡಿದ್ರು. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ಬಜೆಟನ್ನು ಕೂಡ ಮಂಡಿಸಿದೆ. ನಿರ್ಮಲಾ ಸೀತಾರಾಮನ್ ಅವರು ಚೊಚ್ಚಲ ಬಜೆಟನ್ನು ಮಂಡಿಸಿದ್ದಾರೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರದ ಎರಡನೇ ಬಾರಿಯ ಒಂದು ಬಜೆಟನ್ನು, ಮೊದಲ ಬಜೆಟನ್ನು ಮಂಡಿಸಿದ್ದಾರೆ. ಬಹುಶಃ ಈ ಒಂದು ಬಜೆಟ್ನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಒಳಗಾಗ್ತಾ ಇದೆ. ಯಾಕೆಂತಂದರೆ ಈ ಒಂದು ಗ್ರಾಮೀಣಾಭಿವೃದ್ಧಿಗಾಗಿರ್ಬೋದು, ಕೃಷಿ ಚಟುವಟಿಕೆಗಳಾಗಿರ್ಬೋದು, ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಗಾಗಿರ್ಬೋದು, ಎಲ್ಲ ಒಂದು ವಿಚಾರಗಳಿಗೆ ಅದರದ್ದೇ ಆದ ರೀತಿಯಲ್ಲಿ ಆದ್ಯತೆಗಳನ್ನು ಕೊಟ್ಟಿದ್ದಾರೆ, ಮಹತ್ವವನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ವಿಚಾರವಾಗಿ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ವ್ಯಾಪಾರಸ್ಥರಿಗೆ, ಅದೇ ರೀತಿಯಲ್ಲಿ ಕೃಷಿಕರಿಗೆ, ಗ್ರಾಮೀಣಾಭಿವೃದ್ಧಿ, ಅರಣ್ಯ ಇಲಾಖೆಗಳಿಗೆ ಎಲ್ಲ ಒಂದು ವಿಚಾರಗಳಿಗೆ ಮೊದಲ ಆದ್ಯತೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದರೆ ಇದೊಂದು ಗ್ರಾಮೀಣಾಯಣ ಅನ್ನುವಂಥ ಒಂದು ಟೈಟಲ್ನ ಅಡಿಯಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನರೇಂದ್ರ ಮೋದಿ ಅವರು ಗ್ರಾಮಸ್ಥರನ್ನ, ಅದೇ ರೀತಿಯಲ್ಲಿ ಗ್ರಾಮೀಣಾಭಿವೃದ್ಧಿಯನ್ನು ಮಾಡೋದಾಗಿರ್ಬೋದು, ಕೃಷಿಕರನ್ನ ಕೈ ಬಿಡಲಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಹೇಳಿಕೆಗಳು, ವಿಮರ್ಶೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಇನ್ನು ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಮಾತಾಡ್ತಾ ಹೋದರೆ, ಎರಡನೇ ಬಾರಿ ಅಧಿಕಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ವಿಚಾರವನ್ನು ನೋಡ್ತಾ ಹೋದರೆ, ಕೃಷಿ ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗಿತ್ತು, ಕೃಷಿಕರು ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗಿದ್ರು, ಸಾಲಗಳಿತ್ತು, ಅದೇ ರೀತಿಯಲ್ಲಿ ಆತ್ಮಹತ್ಯೆಗಳೆಲ್ಲವೂ ಕೂಡ ಆಗ್ತಾ ಇದ್ರು. ಕೃಷಿ ಒಂದು ಡ್ರಾಸ್ಟಿಕ್ ಚೇಂಜಸ್ಗಳನ್ನು ಪಡೆದುಕೊಳ್ತಾ ಇತ್ತು. ಈ ಒಂದು ಕೃಷಿ ಪ್ರಧಾನವಾದಂಥ ಒಂದು ದೇಶ ಆಗಿದ್ರೂ ಕೂಡ ಸಾಕಷ್ಟು ಕುಂದು ಕೊರತೆಗಳನ್ನು ಕೃಷಿ ಅನುಭವಿಸ್ತಾ ಇತ್ತು. ಅಂಥ ಸಂದರ್ಭದಲ್ಲೂ ಕೂಡ ಹಿಂದಿನ ಬಾರಿ 2014ರಿಂದ 2019 ನರೇಂದ್ರ ಮೋದಿ ಅವರ ಒಂದು ಸರ್ಕಾರ ಕೃಷಿಗೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡಲಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ವಿಶ್ಲೇಷಣೆಗಳು ಕೇಳಿಬಂದಿತ್ತು. ಆದರೂ ಕೂಡ 2019 ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಕೃಷಿಕರು ಆರಿಸಿದರು. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೂ ಕೂಡ 2014ರಿಂದ 2019 ಮೊದಲ ಭಾಗದಲ್ಲೂ ಕೂಡ ಉದ್ಯೋಗಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿರಲಿಲ್ಲ. ಒಂದು ಹಂತದಲ್ಲಿ 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಉದ್ಯೋಗ ಸೃಷ್ಟಿಯನ್ನು ಮಾಡ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಆದರೆ ಅದು ಅಷ್ಟೊಂದರ ಮಟ್ಟಿಗೆ ಯಶಸ್ವಿ ಆಗಲಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ ವಿರೋಧ ಪಕ್ಷಗಳು, ಪ್ರತಿಪಕ್ಷಗಳು ಎಲ್ಲವೂ ಕೂಡ ಹೇಳ್ತಾ ಇತ್ತು. ಆದರೂ ಕೂಡ 2019ರಲ್ಲಿ ಉದ್ಯೋಗ ಇಲ್ಲದೆ ಇರತಕ್ಕಂಥ ನಿರುದ್ಯೋಗಿ ಯುವಕರು, ಹೊಸ ಯುವಕರು ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರನ್ನು ಕೈ ಬಿಡಲಿಲ್ಲ. ಅವರಿಗೂ ಕೂಡ ಅಧಿಕಾರವನ್ನು ಮತ್ತೆ ಕೊಟ್ಟರು. ಇನ್ನು ಮತ್ತೆ ನೋಡ್ತಾ ಹೋದರೆ ಈ ಒಂದು ಪರಿಸರದ ವಿಚಾರದಲ್ಲಾಗಿರ್ಬೋದು, ಅಥವಾ ಅದೇ ರೀತಿಯಲ್ಲಿ ಗ್ರಾಮ ವ್ಯವಸ್ಥೆಗಳಲ್ಲಾಗಿರ್ಬೋದು, ಯಾರೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಕೈ ಬಿಡಲಿಲ್ಲ. ಇನ್ನು ನೋಟ್ ಅಮಾನ್ಯೀಕರಣ ಆಯಿತು. ನೋಟ್ ಅಮಾನ್ಯೀಕರಣ ಆದಂಥ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಜನತೆ ಅನುಭವಿಸಿದ್ರು. ಆದರೂ ಕೂಡ ಅದು ಏನೇ ಸಮಸ್ಯೆಗಳಾದರೂ ಕೂಡ ಭಾರತದ ಜನತೆ ನರೇಂದ್ರ ಮೋದಿ ಅವರ ಕೈಯನ್ನು ಬಿಡಲಿಲ್ಲ. ಇನ್ನು GST ಆದಂಥ ಸಂದರ್ಭದಲ್ಲಿ ವ್ಯಾಪಾರಸ್ಥರಿಗೆ ಸಾಕಷ್ಟು ಹೊಡೆತಗಳು ಬಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಿಶ್ಲೇಷಣೆಗಳಾದರೂ ಕೂಡ ವ್ಯಾಪಾರಸ್ಥರು ಕೂಡ ನರೇಂದ್ರ ಮೋದಿ ಅವರ ಕೈಯನ್ನು ಬಿಡಲಿಲ್ಲ. ಒಟ್ಟಿನಲ್ಲಿ ನೋಡ್ತಾ ಹೋದರೆ ಇಷ್ಟೆಲ್ಲ ಒಂದು ಸಮಸ್ಯೆಗಳು ಒಂದೊಂದು ಹಂತದಲ್ಲಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರಕ್ಕೆ ಬಂದಿದ್ರೂ ಕೂಡ ಈ ಒಂದು ನರೇಂದ್ರ ಮೋದಿ ಅವರಿಗೆ ಒಂದು ರಕ್ಷಣಾ ಇಲಾಖೆ ಆಗಿರ್ಬೋದು, ಭಾರತದ ಒಂದು ರಕ್ಷಣಾ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವೂ ಕೈ ಹಿಡಿದ ಕಾರಣ ಒಟ್ಟಾರೆಯಲ್ಲಿ ಇಡೀ ಭಾರತೀಯ ಜನತೆ ನರೇಂದ್ರ ಮೋದಿ ಅವರ ಒಂದು ಕೈ ಹಿಡಿದು ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡೋದರಲ್ಲಿ ಯಶಸ್ವಿ ಆಯಿತು. ಒಟ್ಟಿನಲ್ಲಿ ಇವರೆಲ್ಲರೂ ಕೂಡ ಈ ಒಂದು ಮೊದಲ ಬಜೆಟ್ನಲ್ಲಿ ಎಲ್ಲರೂ ಕೂಡ ಏನು ಆಗ್ಬೋದು, ಯಾರಿಗೆಲ್ಲ ಅವಕಾಶಗಳನ್ನು ಕೊಡ್ಬೋದು, ಯಾವ ಯಾವ ಕ್ಷೇತ್ರಗಳಿಗೆ ಆದ್ಯತೆಗಳನ್ನು ಕೊಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. ಆ ಎಲ್ಲ ಒಂದು ಕುತೂಹಲಗಳಿಗೆ ತೆರೆ ಬಿದ್ದಿದೆ. ಇವತ್ತಿನ ದಿನ ನಿರ್ಮಲಾ ಸೀತಾರಾಮನ್ ಅವರು ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಬಸವಣ್ಣನವರ ವಚನದಂತೆ ಇವತ್ತು ಅದನ್ನು ಕೂಡ ಪ್ರಸ್ತಾಪಿಸಿ ಬಜೆಟನ್ನು ಮಂಡನೆ ಮಾಡಿದ್ರು. ಇದೊಂದು ಐತಿಹಾಸಿಕ ಬಜೆಟ್ ಆಗಿ ಕೂಡ ಒಂದು ನಾಮನಿರ್ದೇಶನವಾಯಿತು. ಇದೆಲ್ಲದರ ವಿಚಾರವಾಗಿ ಎಲ್ಲೆಡೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತಿನ ದಿನ ಇಲ್ಲೂ ಕೂಡ ನಮ್ಮಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಚರ್ಚೆಗಳಾಗ್ತಾ ಹೋಗುತ್ತೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಇನ್ನು ನನ್ನ ಜೊತೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ. ಅವ್ರ ಜೊತೆ ಸಾಕಷ್ಟು ಚರ್ಚೆಗಳನ್ನು ಮಾಡಲಿಕ್ಕಿದೆ. ಈ ಒಂದು ಕೃಷಿ ವಿಚಾರ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿಯ ವಿಚಾರ ಆಗಿರ್ಬೋದು, ಅದೇ ರೀತಿಯಲ್ಲಿ ಅರಣ್ಯ ಇಲಾಖೆಗಳ ಬಗ್ಗೆ ಆಗಿರ್ಬೋದು, ಇನ್ನು ತೆರಿಗೆಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಟೋಟಲ್ ಓವರ್ ಆಲ್ ಏನೆಲ್ಲ ಆಗಿದೆ ಬಜೆಟ್ನಲ್ಲಿ, ಯಾವುದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ನನ್ನ ಜೊತೆ ಮೊದಲಿಗೆ ಗಣೇಶ್ ಪ್ರಸಾದ್ ಅವರಿದ್ದಾರೆ, ಉಪನ್ಯಾಸಕರು, ಅದೇ ರೀತಿಯಲ್ಲಿ ರೂರಲ್ ಡೆವಲಪ್ಮೆಂಟ್ನ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ರಾಘವೇಂದ್ರ ಪ್ರಭು ಕರ್ವಾಲ್ ಅವರು, ತರಬೇತುದಾರರು. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಮಾತಾಡ್ತಾ ಇರುವಾಗ ಈ ಒಂದು ಬಜೆಟ್ನ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಈ ಒಂದು ನಿರೀಕ್ಷೆಗಳಿಗೆ ಎಲ್ಲವೂ ಕೂಡ ಅನುಗುಣವಾಗಿ ಇವತ್ತಿನ ದಿನ ಕುತೂಹಲಕ್ಕೆ ತೆರೆ ಬಿದ್ದಿರತಕ್ಕಂಥದ್ದು. ಈ ಕುರಿತಾಗಿ ಏನು ಹೇಳ್ತೀವಿ ಸರ್ ಗಣೇಶ್ ಸರ್? ಮೊದಲನೇದಾಗಿ ಈ ಒಂದು ಸ್ಪಂದನ ವಾಹಿನಿ ಬಜೆಟ್ ಕುರಿತು ಒಂದು ಉತ್ತಮ ಚರ್ಚೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ನಾನು ರಾಘವೇಂದ್ರ ಪ್ರಭು ಅವರು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ನಾನು ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತುತಪಡಿಸ್ತೇನೆ. ಯಾವುದೇ ಸರ್ಕಾರ ಇರಲಿ, ಬಜೆಟ್ ಮಂಡನೆ ಮಾಡುವಾಗ
ಅದು ಒಂದು ಅತ್ಯಂತ ಕಾಳಜಿಯಿಂದ, ಜವಾಬ್ದಾರಿಯಿಂದ, ಆಳವಾದ ಅಧ್ಯಯನವನ್ನು ಮಾಡಿ ಬಜೆಟನ್ನು ತಯಾರು ಮಾಡ್ತದೆ. ಯಾವುದೇ ಸರ್ಕಾರ ಇರಲಿ, ಈ ಒಂದು ಸರ್ಕಾರ ಕೂಡ ಅದೇ ರೀತಿ ಮಾಡಿದೆ, ಒಂದು ಪಟ್ಟು ಹೆಚ್ಚು ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಇಲ್ಲಿ ಕೆಲವು ಐತಿಹಾಸಿಕ ಬದಲಾವಣೆಗಳು ಆಗಿದೆ. ಏನಂತ ಹೇಳಿದ್ರೆ ಬ್ರಿಟಿಷ್ ಕಾಲದಿಂದ ಈ ಕಪ್ಪು ಸೂಟ್ ಕೇಸಲ್ಲಿ ಅದನ್ನು ತೋರಿಸಿ, ಬಜೆಟ್ ಅಂದ್ರೆ ಎಲ್ಲರ ಮನಸ್ಸಲ್ಲಿ ಬರೋದು ಆ ಕಪ್ಪು ಸೂಟ್ ಕೇಸ್ ಇಟ್ಕೊಂಡು ವಿತ್ತ ಸಚಿವರು ಅಂದ್ರೆ ಹಣಕಾಸು ಸಚಿವರು ಪೋಸ್ಟ್ ಕೊಡುವಂಥದ್ದು. ಇವತ್ತಿನ ನೋಡಿರ್ಬೋದು, ಕಪ್ಪಿದ್ದದ್ದು ಕೆಂಪಾಗಿದೆ. ಕೆಂಪು ಅಂದ್ರೆ ಒಂದು ಒಳ್ಳೆಯ ಕೆಂಪಿನ ಕರವಸ್ತ್ರವನ್ನು ರ್ಯಾಪ್ ಮಾಡುವಂತಹ ಅದೊಂದು ಶುಭ ಸಂಕೇತ ಅಂತ ಹೇಳ್ಬೋದು. ಅದೊಂದು ಸಂಸ್ಕೃತಿಗೆ ತೆರೆ ಬಿದ್ದಿದೆ ಒಂದು. ಇನ್ನೊಂದು ಏನಂತ ಹೇಳಿದ್ರೆ, ಮೊದಲು ಇಂಗ್ಲೆಂಡಿನ ಕಾಲಮಾನದಲ್ಲಿಯೇ ಬಜೆಟ್ ಮಂಡನೆ ಆಗ್ತಿತ್ತು ಸಂಜೆ 5 ಗಂಟೆಗೆಲ್ಲ. ಇದು ಹಿಂದಿನ ಅನೇಕ ಸರ್ಕಾರಗಳ ಹಿಂದೆ ಇದೊಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ಅದನ್ನ ಸಂಸ್ಕೃತಿಯನ್ನ ಕೊನೆಗೊಳಿಸಿ ಈಗ ಬಜೆಟ್ 11 ಗಂಟೆಗೆ ಮಂಡನೆ ಆಗ್ತದೆ, ಬೆಳಿಗ್ಗೆ 11 ಗಂಟೆಗೆ ಮಂಡನೆ ಆಗ್ತದೆ. ಈ ಬಜೆಟ್ ಕುರಿತು ಹೇಳ್ಬೇಕಂತ ಹೇಳಿದ್ರೆ, ಒಂದು ಮಹಿಳೆ, ಒಂದು ಗೃಹಿಣಿ ಮನೆಯ ಬಗ್ಗೆ ಯಾವ ತರ ಕಾಳಜಿ ವಹಿಸ್ತಾಳೆ, ಅದೇ ರೀತಿ ಎಲ್ಲ ಅಂದ್ರೆ ಮನೆಯ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು, ಎಲ್ರಿಗೆ ಒಂದು ಒಳ್ಳೆ ರೀತಿ ಆಗ್ಬೇಕು ಅಂತ ಹೇಳಿ ಮಾಡಿದಂತಹ ಒಂದು ಅತ್ಯಂತ ಒಳ್ಳೆಯ ಬಜೆಟ್ ಇದು. ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಈ ನೇರ ತೆರಿಗೆಯಲ್ಲಿ 11 ಲಕ್ಷ ಕೋಟಿ ನೇರ ತೆರಿಗೆ ನಮ್ಮ ಸಂಗ್ರಹ ಆಗಿದೆ. ಮತ್ತೆ ನಾವು ಕಂಪೇರ್ ಮಾಡಿದ್ರೆ ಸಾಧಾರಣ ಒಂದು 78% ತೆರಿಗೆ ಸಂಗ್ರಹ ಕಳೆದ ವರ್ಷಕ್ಕಿಂತ ಈ ವರ್ಷ ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ. ಆಮೇಲೆ ಮಾತಾಡೋದಂತ ಹೇಳಿದ್ರೆ, ನಾವು ಈ ಬಜೆಟ್ ನೀವು ಹೇಳಿದಾಗೆ ಕೃಷಿ, ಯಾಕೆಂದ್ರೆ ಅವರು ನಿರ್ಮಲಾ ಸೀತಾರಾಮನ್ ಅವರು ಕೃಷಿ ಬಗ್ಗೆ ಹೇಳುವಾಗ್ಲೇ ಹೇಳಿದ್ದಾರೆ, ಏನು ಗಾಂವ್ ಗರೀಬ್ ಮತ್ತೆ ನಮ್ಮ ರೈತರು ಅಂತ ಹೇಳಿ, ಖಂಡಿತ ಕೃಷಿಕ ಅಂತ ಹೇಳಿದ್ದಾರೆ ಅವರು. ಗಾಂವ್ ಗರೀಬ್ ಮತ್ತೆ ನಮ್ಮ ಈ ರೈತರ ಬಗ್ಗೆ ಹೇಳಿದ್ದಾರೆ, ಕಿಸಾನ್ ಬಗ್ಗೆ ಹೇಳಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ವಿಶೇಷವಾಗಿ ನಾನು ಇಲ್ಲಿ ಒತ್ತು ಕೊಡ್ಲೇಬೇಕಾದ ಅಂಶ ಏನಂತ ಹೇಳಿದ್ರೆ, ಈ ನೀವು ಆವಾಗಲೇ ಹೇಳಿದಿರಿ ರಕ್ಷಣಾ ವ್ಯವಸ್ಥೆಗೆ ಒಂದು ಒತ್ತು ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಪ್ರತಿಯೊಬ್ಬರು ಮನೆ ಕಟ್ಟುವಾಗ, ಗೃಹ ಪ್ರವೇಶ ಮಾಡುವಾಗ ಕಾಂಪೌಂಡ್ ವಾಲ್ ಅಥವಾ ಮನೆ ಕಟ್ಟುವಾಗ ಕಾಂಪೌಂಡ್ ವಾಲ್ ಎಷ್ಟು ಒಂದು ಬಲಿಷ್ಠವಾಗಿರ್ತದೆ ಅದರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ತೇವೆ. ಅದೇ ರೀತಿ ಈ ಸರ್ತಿ ನಾವು ಬಜೆಟ್ ಅಲ್ಲಿ ಏನ್ ನೋಡ್ತೇವೆ ಅಂತ ಹೇಳಿದ್ರೆ, ರಕ್ಷಣಾ ಒಂದು ಸಾಮಗ್ರಿಗಳ ಉತ್ಪಾದನೆಗೆ ಯಾವುದೇ ರೀತಿ ಕಸ್ಟಮ್ಸ್ ತೆರಿಗೆ ಇಲ್ಲ. ಆಮೇಲೆ ಸ್ವದೇಶಿ ನಿರ್ಮಿತ ಒಂದು ರಕ್ಷಣಾ ಸಾಮಗ್ರಿಗಳಿಗೆ ಯಾವುದೇ ರೀತಿ ಇಲ್ಲಿ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಸ್ವಲ್ಪ ಈ ರಕ್ಷಣೆ ಬಿಟ್ಟು ಹೋಗುದಂತ ಹೇಳಿದ್ರೆ, ಏನು ನಮ್ಮ ಸ್ವದೇಶಿ ವಸ್ತುಗಳಿಗೆ, ಸ್ವದೇಶಿ ನಿರ್ಮಿತ ಇಲೆಕ್ಟ್ರಾನಿಕ್ ಉಪಕರಣಗಳಿಗೆ ಯಾವುದೇ ರೀತಿ ಇದು ಒಂದು ಅತ್ಯಂತ ಕಡಿಮೆ ತೆರಿಗೆಯನ್ನು ಹಾಕಿದ್ದಾರೆ. ಒಳ್ಳೆಯ ವಿಚಾರ ಅದು, ಯಾಕೆಂದ್ರೆ ಅದೊಂದು ಸ್ವಾಗತಾರ್ಹ ಬೆಳವಣಿಗೆ. ಖಂಡಿತ. ಆಮೇಲೆ ಸ್ವಲ್ಪ ಒಂದು ಮುಂದೆ ಹೋಗುವ, ಏನಂತ ಹೇಳಿದ್ರೆ ಇದರ ಬಗ್ಗೆ ಏನು ನೀವು ಆವಾಗಲೇ ಹೇಳಿದಿರಿ, ಮಹಿಳೆ ಅಂತ ಹೇಳಿದ್ರೆ ಮಹಿಳೆ ಶಕ್ತಿ, ಮಹಿಳಾ ಸಬಲೀಕರಣ ಅಂತ ಹೇಳಿ, ನಾರಿ ಟು ನಾರಾಯಣಿ ಕಾನ್ಸೆಪ್ಟ್ ಅಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಮಹಿಳೆ ಉದ್ದಿಮೆದಾರರಿಗೆ 1 ಕೋಟಿ ಸಾಲ ಕೊಡುವಂತ ಯೋಜನೆ, ಕಡಿಮೆ ಬಡ್ಡಿ ದರದಲ್ಲಿ ಅತ್ಯಂತ ಸರಳೀಕೃತ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಸಾಲ ಸಿಗುವಂತ ಯೋಜನೆ ನಾರಿ ಟು ನಾರಾಯಣಿ ಒಂದು. ಎರಡನೇದು, ಯಾರು ಸ್ವಸಹಾಯ ಗುಂಪಿನ ಸದಸ್ಯರಾಗಿದ್ದಾರೆ, ಯಾರತ್ರ ಜನಧನ್ ಅಕೌಂಟ್ ಉಂಟು, ಯಾರತ್ರ ಜನಧನ ಖಾತೆ ಇದೆ, ಅವರಿಗೆ ಸುಮಾರು 5,000 ರೂಪಾಯಿ ಓವರ್ ಡ್ರಾಫ್ಟ್ ಒಂದು ಯೋಜನೆ. ಯಾಕೆ ಅದು ಸ್ವಸಹಾಯ ಸಂಘದ ಮಹಿಳೆ, ಜನಧನ ಖಾತೆ ಇರುವ ಮಹಿಳೆ ಮಾತ್ರ. ಜನಧನ ಖಾತೆ ಹೇಳುವಾಗ ನಮ್ಗೊಂದು ವಿಷಯ ನೆನಪು ಬರ್ತದೆ ಇಲ್ಲಿ, ಏನಂತ ಹೇಳಿದ್ರೆ ಜನಧನ ಖಾತೆ ಇದರಿಂದ ಏನು ಉಪಯೋಗ ಅಂತ ಹೇಳಿ ದೊಡ್ಡ ಗಲಾಟೆ ಗುಲ್ಲೆಬ್ಸಿದ್ರು. ಜನಧನ ಖಾತೆಯಿಂದ ಏನಾಗ್ತದೆ ಅಂತ ಹೇಳಿ. ಈಗ ಪ್ರತಿಯೊಬ್ಬರಿಗೆ LPG ಸಿಲಿಂಡರ್ ತಗೊಳ್ಳುವಾಗ ಸಬ್ಸಿಡಿ ಅಕೌಂಟಿಗೆ ಬರ್ತದೆ. ಜನಧನ ಖಾತೆ ಮಾಡುವ ಮೂಲಕ ಕೋಟ್ಯಂತರ ಜನರು ಬ್ಯಾಂಕಿನ ವ್ಯವಸ್ಥೆಯ ಒಳಗೆ ಬಂದ್ರು, ಬ್ಯಾಂಕಿನ ಮುಖ್ಯವಾಹಿನಿಗೆ ಬಂದ್ರು. ಆವಾಗ ಅವರ ಹಣ ಅವರ ಅಕೌಂಟಿಗೆ ಬರ್ತದೆ. ಮೊದ್ಲೆಲ್ಲ ಏನಾಗ್ತಿತ್ತು, ಮಿಡ್ಲ್ ಮ್ಯಾನ್ ಅವರ ಪಾಲಾಗ್ತಿತ್ತು. ಈಗ ನೀವು ಸಿಲಿಂಡರ್ ಬುಕ್ ಮಾಡಿದ್ರೆ ಸಬ್ಸಿಡಿ ನನ್ಗೆ ಹೋಗ್ತಿತ್ತು. ಈಗ ನೀವು ಸಿಲಿಂಡರ್ ಬುಕ್ ಮಾಡಿ ಸಬ್ಸಿಡಿ ನಿಮ್ಗೆ. ಯಾಕೆ? ಜನಧನ್ ಅಕೌಂಟ್. ಪ್ರತಿಯೊಬ್ಬರು ಜನಧನ್ ಅಕೌಂಟ್ ಇಂದ ಈ ಆರ್ಥಿಕ ಒಳಗೊಳ್ಳುವಿಕೆ ಭಾಗವಾಗಿದ್ದಾರೆ. ಮತ್ತೆ ಈ ಬಜೆಟ್ ಒಟ್ಟಾರೆ ಹೇಳುವುದಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಒಳಗೊಳ್ಳುವಂತಹ ಒಂದು ಬಜೆಟ್ ಇದು. ನೀವು ಅವಾಗ ಹೇಳಿದ್ರಿ ಪಿಂಚಣಿ ಯೋಜನೆ, ಎಲ್ರಿಗೂ ಸಾಮಾಜಿಕ ಭದ್ರತೆ ಒಂದು ಒಳಗೊಳ್ಳುವಂತಹ ಯೋಜನೆ. ಐತಿಹಾಸಿಕ ಬಜೆಟ್ ಇರ್ಬೋದು, ದೇಶವನ್ನು ನೂತನ ಎತ್ತರಕ್ಕೆ, ಹೊಸ ಎತ್ತರಕ್ಕೆ ಕೊಂಡೊಯ್ಯಬಲ್ಲಂತ ಒಂದು ಸಮರ್ಥವಾದ ಬಜೆಟ್ ಅಂತ ಹೇಳ್ಬೋದು. ಎಸ್, ಖಂಡಿತ. ರಾಘವೇಂದ್ರ ಪ್ರಭು ಅವರ ಹತ್ರ ಕೂಡ ಕೇಳಬೇಕಾಗತ್ತೆ, ಏನೆಲ್ಲ ಒಂದು ವಿಷಯಗಳಿದೆ ಅನ್ನುವಂಥ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ನು ಬಜೆಟ್ನ ಬಗ್ಗೆ ಕೂಡ ಈ ಒಂದು ಪೆಟ್ರೋಲ್ ವಿಚಾರ ಆಗಿರ್ಬೋದು, ಬಂಗಾರದ ಬೆಲೆಯಲ್ಲಾಗಿರ್ಬೋದು, ಅದೇ ರೀತಿಯಲ್ಲಿ ಕೃಷಿಯ ವಿಚಾರ ಆಗಿರ್ಬೋದು, ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಆಗಿರ್ಬೋದು, ಹೀಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಬೇಕಾಗತ್ತೆ. ಅದೇ ವಿಚಾರದಲ್ಲಿ ಮಾತಾಡ್ತಾ ಹೋದರೆ ಕೃಷಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಬಜೆಟ್ನಲ್ಲಿ ಘೋಷಣೆಗಳನ್ನು ಮಾಡಿರ್ತಕ್ಕಂಥದ್ದು, ಯಾವ ರೀತಿಯಲ್ಲಿ ಯೋಜನೆಗಳನ್ನು ತಂದಿರತಕ್ಕಂಥದ್ದನ್ನು ಗಮನಿಸ್ತಾ ಹೋದರೆ ಬಹುಶಃ ಇದೊಂದು ಪ್ರಮುಖವಾಗುತ್ತೆ. ಯಾಕೆಂದ್ರೆ
ಅಂದ್ರೆ ಕೃಷಿ ಚಟುವಟಿಕೆಗಳು ಕಳೆದ ಒಂದು ಹಲವು ವರ್ಷಗಳಿಂದ 20-30 ವರ್ಷಗಳಿಂದ ಬಹುಶಃ ನೋಡ್ತಾ ಹೋದ್ರೆ ಕೃಷಿ ಹಂತವಾಗಿ ಕಡಿಮೆ ಆಗ್ತಾ ಇದೆ. ಈ ಒಂದು ಭಾರತ ದೇಶ ಕೃಷಿ ಪ್ರಾಧಾನ್ಯವಾದಂಥ ಒಂದು ದೇಶ ಆಗಿದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದ್ರೆ ಎಷ್ಟೋ ಜನ ಜಮೀನನ್ನ ಬಿಟ್ಟು ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಂತ ಒಂದು ಪರಿಸ್ಥಿತಿ, ಕೃಷಿಯೇ ಇಲ್ಲೇ ಇರತಕ್ಕಂಥ ಒಂದು ಪರಿಸ್ಥಿತಿ ಎಷ್ಟೋ ಕಡೆಗಳಲ್ಲಿ ಉಂಟಾಗಿರ್ತಕ್ಕಂಥದ್ದು. ಇದೆಲ್ಲದ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಇದೊಂದು ನಿಟ್ಟಿನಲ್ಲಿ ಸವಾಲಾಗಿತ್ತು. ನರೇಂದ್ರ ಮೋದಿ ಅವರಿಗೆ ಇದು ಸವಾಲಾಗಿತ್ತು, ನಿರ್ಮಲಾ ಸೀತಾರಾಮನ್ ಅವರಿಗೆ ಇದು ಸವಾಲಾಗಿತ್ತು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಬಜೆಟ್ನಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಒಂದು ಅಂಶಗಳೇನು ಅಂತ ಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವೊಂದು ಅಭಿನಂದನೆ ಹೇಳಬೇಕು. ಯಾಕಂದ್ರೆ ನಮಗೆ ಒಂದು ಖುಷಿ ವಿಚಾರ ಅಂದ್ರೆ ಅವರು ಕರ್ನಾಟಕದಿಂದಲೇ ರಾಜ್ಯಸಭೆ ಮೆಂಬರ್ ಆಗಿ ಹೋಗಿರೋದು ಒಂದು. ಇನ್ನೊಂದಾಗಿ ಸ್ವತಂತ್ರ ಭಾರತದಲ್ಲಿ ಇಂದಿರಾ ಗಾಂಧಿ ನಂತರ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಬಜೆಟ್ ಅನ್ನು ಮಂಡನೆ ಮಾಡಿದರು. ಅದನಂತರ ಪೂರ್ಣ ಪ್ರಮಾಣದಲ್ಲಿ ಆರ್ಥಿಕ ಸಚಿವರು, ಮಹಿಳಾ ಸಚಿವರು ಪ್ರಪ್ರಥಮ ಬಾರಿಗೆ ಇವತ್ತು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಇವರು ಗಣೇಶ್ ಪ್ರಸಾದ್ ಅವರು ಹೇಳಿದ ಹಾಗೆ ಎಲ್ಲ ಹಿಂದಿನ ಆಚಾರ ವಿಚಾರಗಳಿಗೆಲ್ಲವನ್ನು ಅದು ಇದು ಮಾಡಿ ಹೊಸತನಕ್ಕೆ ಅವರು ಒತ್ತು ಕೊಟ್ಟಿದ್ದಾರೆ. ಇನ್ನೊಂದು ನೀವು ಹೇಳಿದ ಹಾಗೆ ಕೃಷಿ ಬಗ್ಗೆ ನಿಜವಾಗಿ ಭಾರತದ ಒಂದು ಕೃಷಿ ಪ್ರಧಾನವಾದ ದೇಶ. ಇವತ್ತು ಕೆಲವು ಕಡೆಯಲ್ಲಿ ನಮ್ಮ ರೈತರೆಲ್ಲ ಹೇಳಿದರು ನಮಗೆ ಕೃಷಿಗೆ ಏನು ಸಿಗಲಿಲ್ಲ ಅಂತ. ಖಂಡಿತವಾಗಿ ರೈತರಿಗೆ ಒಂದು ಆಶಾದಾಯಕ ಬೆಳವಣಿಗೆ ಸಿಕ್ಕಿದೆ. ಯಾಕೆಂತ ಹೇಳಿದರೆ ಒಂದನೇ ಮುಖ್ಯ ವಿಚಾರ ಅಂತ ಹೇಳಿದರೆ ಇವತ್ತು ವರ್ಷಕ್ಕೆ 6,000 ಪ್ರೈಮ್ ಮಿನಿಸ್ಟರ್ ಏನು ಫಂಡಿಂದ ಅವರಿಗೆ ಅವರ ಅಕೌಂಟಿಗೆ ಹಾಕುವಂಥದ್ದು ಅದೊಂದು ಕೆಲಸವನ್ನು ಮಾಡ್ತಿದ್ದಾರೆ. ಇದಲ್ಲದೆ ಕೃಷಿ ಸಿಂಚಾಯಿ ಯೋಜನೆ ಅಂತ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಯಾಕಂದ್ರೆ ಹೆಚ್ಚಿನ ಇವತ್ತು ಬೆಳೆಗಳು ನೀರಾವರಿ ಆಧಾರಿತ ಬೆಳೆಗಾಗೋದ್ರಿಂದ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಟ್ಟಿದ್ದಾರೆ. ಅದಲ್ಲ ಇದ್ರ ಬಗ್ಗೆ ಕೂಡ ಮಾತಾಡಬೇಕು. ಒಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಎಸ್, ಹೇಳಿ ಸರ್. ಮೋದಿ ಬಜೆಟ್ ಅನ್ನುವಂತ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ ಇವತ್ತಿನ ದಿನ. ಬಹುಶಃ ಇದೊಂದು ಐತಿಹಾಸಿಕವಾದಂತ ಒಂದು ಬಜೆಟ್. ಎಲ್ಲರೂ ಕೂಡ ಆಸೆಕಂಗಳಿಂದ ಕಾಯ್ತಾ ಇದ್ರು. ಯಾವ ರೀತಿಯಾದಂತ ಒಂದು ಕ್ಷೇತ್ರಗಳಿಗೆ ಆದ್ಯತೆಗಳನ್ನ ಕೊಡಬಹುದು, ಕೃಷಿ ಆಗಿರ್ಬೋದು, ರೈಲು ಸಂಪರ್ಕ ಆಗಿರ್ಬೋದು, ಇನ್ನು ಮೂಲಭೂತ ಸೌಕರ್ಯಗಳ ಬಗ್ಗೆ ಜನರೆಲ್ಲರೂ ಕೂಡ ಕಾಯ್ತಾ ಇದ್ರು. ಏನಾಗ್ಬೋದು ಅಂತ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಬಜೆಟಿನ ಅಲ್ಲ, ನಾವು ವೋಟ್ ಹಾಕಿದ್ದು ಮೋದಿಗೆ. ಈ ಸಲ ಏನಾದ್ರು ಚೇಂಜ್ ಅನ್ನು ತರಬಹುದು ಅಂತ ಮೋದಿಗೆ ಹಾಕಿದ್ದೇವೆ. ಮೋದಿ ಬಂದದ್ದು ಒಂದು ಒಳ್ಳೆ ವಿಚಾರವೇ. ಆದ್ರೆ ನಮ್ಗೆ ಈಗ ಒಂದು ಆಯುಷ್ಮಾನ್ ಭಾರತ ಈಗ ಕಾರ್ಡ್ ಮಾಡಿದ್ದಾರೆ. ಓಕೆ, ಆಯುಷ್ಮಾನ್ ನಮ್ಮ ಪಕ್ಕದ ಮನೆಯವರು ಮೊನ್ನೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಆಯುಷ್ಮಾನ್ ಯೋಜನೆ ಸ್ಕ್ಯಾನಿಂಗ್ 8,000 ಕಟ್ಟಿದ್ರು. ಮತ್ತೆ ಮದ್ದಿಗೆಲ್ಲ ಕಟ್ಟಿ ಆಯುಷ್ಮಾನ್ ಯೋಜನೆ ತಂದು ಏನು ಪ್ರಯೋಜನ ಸರ್? ಒಂದನೇ ಕ್ವಶನ್. ಅವರು ಕಟ್ಟಿ ಅವರಿಗೆ ಬೇಸರ ಆಗಿದೆ. ಆಯುಷ್ಮಾನ್ ಭಾರತ ತಂದು ಅಷ್ಟು ಕಟ್ಟಿ ಆಯುಷ್ಮಾನ್ ಭಾರತ ಹಾಕಿ. ಈಗ ಆಯುಷ್ಮಾನ್ ಭಾರತಕ್ಕೆ ಕೆಲವರು ಹೋಗುವಾಗ, ನಮ್ಮ ಮನೆಯವರಿಗೆ ಹೋಗುವಾಗ ನಿಮಗೆ ಸ್ಕೂಟರ್ ಉಂಟು, ಅದು ಉಂಟು, ಹಾಗೆ ಹೇಳಿದ್ರೆ ಆಯುಷ್ಮಾನ್ ಭಾರತ ಯಾಕೆ ಸರ್? ಖಂಡಿತ ಸರ್, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಲೇಬೇಕಾಗತ್ತೆ ಅಂತ ನಾವು ಬಯಸಿದ್ದು. ಮೋದಿ ಏನಾದ್ರು ಚೇಂಜಸ್ ತರ್ತಾರೆ ಮೋದಿ ಕಾರ್ಡಿನ ಬಗ್ಗೆ. ನಾವು ದುಡಿದು ಹಣ ಕಟ್ಟೋದಾದ್ರೆ ನಮ್ಗೆ ಯಾಕೆ ಆಯುಷ್ಮಾನ್ ಭಾರತ? ಖಂಡಿತ ಸರ್. ಅದಕ್ಕಾಗಿ ನಾನು ಅವ್ರ ಹತ್ರ ಕೇಳಿದ್ದು ಆಯುಷ್ಮಾನ್ ಭಾರತ ಯೋಜನೆ ಯಾರಿಗೆ, ಯಾಕಾಗಿ, ಅದೊಂದು ಕರೆಕ್ಟ್ ನಮಗೊಂದು ಇನ್ಫಾರ್ಮ್ ಮಾಡ್ತಾರೆ. ಎಸ್, ಖಂಡಿತ ಸರ್. ನಾನು ಇದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತೇವೆ ಸರ್. ಧನ್ಯವಾದಗಳು. ಮುಖ್ಯವಾಗಿ ಅವರು ಕೇಳಿದ ಪ್ರಶ್ನೆಗಳಿಗೆ ಆ್ಯಕ್ಚುಲಿ ಆಯುಷ್ಮಾನ್ ಭಾರತ್ ಪ್ರಪ್ರಥಮವಾಗಿ ಅವರು ಜಿಲ್ಲಾ ಗೌರ್ಮೆಂಟ್ ಆಸ್ಪತ್ರೆಗೆ ದಾಖಲಾಗಬೇಕು. ದಾಖಲಾಗಿನ ನಂತರ ಅಲ್ಲಿನ ಜಿಲ್ಲಾ ಸರ್ಜನ್ ಅವರು ಒಂದು ಸರ್ಟಿಫಿಕೇಟ್ ಕೊಡಬೇಕು. ಇದು ನಮ್ಮಲ್ಲಿ ನಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ಇತರ ಖಾಸಗಿ ಆಸ್ಪತ್ರೆಗೆ ನೀವು ಇದು ಮಾಡ್ಬೋದು ಅಥವಾ ಬೇರೆ ಆಸ್ಪತ್ರೆಗೆ ಹಾಕುವಂಥ ಅವ್ರು ಲೆಟ್ರ್ ಕೊಡಬೇಕು. ನಂತರ ಅವರು ಅದು ಆಯುಷ್ಮಾನ್ ಅಂಡರಲ್ಲಿ ಬರ್ತದೆ. ಮತ್ತು ಅವ್ರು ಹೇಳಿದಾಗೆ ಸ್ಕ್ಯಾನಿಂಗ್ ಇಲ್ಲ, ಅದು ವೈದ್ಯಕೀಯ ಪೂರ್ವ ಇದು ತಪಾಸಣೆ ಮಾಡುವಂಥದ್ದು. ಸ್ಕ್ಯಾನಿಂಗ್ ಇರ್ಬೋದು ಅಥವಾ ಏನು ಬೇರೆ ಟೆಸ್ಟ್ ಎಲ್ಲ ಮಾಡ್ತಾರೆ, ಅದು ಅದಕ್ಕಿಂತ ಮುಂಚಿತವಾಗಿ ಡಯಾಗ್ನೋಸ್ ಮಾಡುವಂಥ ಹಂತ ಇದು. ಅದು ಅವರು ಅಡ್ಮಿಟ್ ಆಗಿದ್ರೆ ಮಾತ್ರ ಇದು. OPD ಇದಕ್ಕೆ ನಮಗೆ ಆಯುಷ್ಮಾನ್ ಸಿಗುವುದಿಲ್ಲ. ಮುಖ್ಯವಾಗಿ ಅವರು ಯೋಚನೆ ಮಾಡಬೇಕು. ಖಂಡಿತವಾಗಿ ಅವರು ಅಡ್ಮಿಟ್ ಆದರೆ ಅದೆಲ್ಲವೂ ಕೂಡ ಅವರಿಗೆ ಅದರಲ್ಲಿ ಆಯುಷ್ಮಾನ್ ಭಾರತದಲ್ಲಿ ಬರ್ತದೆ. ಮುಖ್ಯವಾಗಿ ಅವರು ಹೇಳಿದಾಗೆ, ರಾಘವೇಂದ್ರ ಹೇಳಿದಾಗೆ, ಆಯುಷ್ಮಾನ್ ಭಾರತದಲ್ಲಿ ನಾವು ಈ ಅತ್ಯಂತ ಭೀಕರವಾದ ಏನಾದ್ರು ಒಂದು ನಮಗೆ ಚಿಕಿತ್ಸೆ ಅಥವಾ ರೋಗಗಳಿಗೆ ಆವಾಗ ನಮಗೆ ಅದು ಸಿಗ್ತದೆ. ಮತ್ತೆ ಅವ್ರು ಹೇಳಿದಾಗೆ OPD ಅಥವಾ ಸಣ್ಣ ಪುಟ್ಟ ಇದೊಂದು ಅದಕ್ಕೆ ಪ್ರಕ್ರಿಯೆ ಪ್ರಕಾರ ಹೋದ್ರೆ ನಮ್ಗೆ ಯಾವುದೇ, ಯಾಕೆಂದ್ರೆ ನಾವು ಯಾವುದೇ ಯೋಜನೆಗಳ ಫಲಾನುಭವಿಗಳಾಗ್ಲಿಕ್ಕೆ ನಾವು ಆ ಪ್ರಕ್ರಿಯೆಯನ್ನು ಫಾಲೋ ಮಾಡ್ಬೇಕಾಗ್ತದೆ. ಸೀದಾ ಹೋಗಿ ನಾವು ಅದರ ಬಗ್ಗೆ ತಿಳ್ಕೊಂಡು ನಾವು ಹೋದ್ರೆ, ಈಗ ಯಾವುದೇ ಒಂದು ವಿಷಯಕ್ಕೆ ಸ್ವಲ್ಪ ಒಂದು ಸಂಕಷ್ಟಗಳು ಬರ್ಬೋದು,
ಅದರ ಪ್ರಕ್ರಿಯೆಗೆ ಅನುಗುಣವಾಗಿ ನಾವು ಹೋದ್ರೆ ನಮ್ಗೆ ಅದನ್ನು ಆ ಯೋಜನೆಯಲ್ಲಿ ನಮ್ಗೆ ಇನ್ನು ಕೂಡ ಸರಳೀಕೃತ ಆಗ್ತಾರೆ ಅಂತ ನನ್ನ ಒಂದು ಭಾವನೆ. ನೀವು ಹೇಳ್ತಾ ಇರುವ ಹಾಗೆ ಮೊದಲು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ದಾಖಲಾಗಬೇಕು, ನಂತರ ಅಲ್ಲಿನ ಸರ್ಜನ್ಗಳು ಹೇಳ್ತಾರೆ ಏನು ಅಂತಂದ್ರೆ ಇಲ್ಲಿ ಆಗೋದಿಲ್ಲ ನಮಗೆ, ಇನ್ನೂ ಕೂಡ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಖಾಸಗಿ ಆಸ್ಪತ್ರೆಗೆ ದಾಖಲಾಗಬೇಕು ಅನ್ನುವಂತ ಒಂದು ವಿಚಾರವಾಗಿ ಅವರು ಸರ್ಟಿಫಿಕೇಟ್ ಬರೆದು ಸೈನ್ ಹಾಕಿ ಕೊಡ್ತಾರೆ. ನಂತರ ಇವರು ಖಾಸಗಿ ಆಸ್ಪತ್ರೆಗೆ ದಾಖಲಾದ ನಂತರ ಇದು ಆಯುಷ್ಮಾನ್ ಭಾರತ್ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಅಂತ. ಎಸ್, ಈಗಾಗಲೇ ನೀವು ಮಾತಾಡ್ತಾ ಇದ್ವಿ ಒಂದು ನೀರಾವರಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ, ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ ಈ ಒಂದು ಬಜೆಟ್ ನಲ್ಲಿ ಅಂತಕ್ಕಂಥದ್ದು. ಎಸ್, ಮುಂದುವರಿಸಿ. ಮುಖ್ಯವಾಗಿ ನೀರಾವರಿ ಕೃಷಿಕರಿಗೆ ನೀರಾವರಿ ವ್ಯವಸ್ಥೆ ಇರ್ಬೋದು, ಅಥವಾ ಪ್ರತಿ ವರ್ಷಕ್ಕೆ 6,000 ಏನೋ ಹಣವನ್ನು ಅವರ ಅಕೌಂಟಿಗೆ ಹಾಕುವಂತ, ಈಗ ಜನಧನ ಏನು ಖಾತೆ ಇದೆ ಅವರ ಅಕೌಂಟಿಗೆ ಹಾಕುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಮಿಡ್ಲ್ ಮ್ಯಾನ್ ಇಲ್ಲ, ಅಥವಾ ಯಾವುದೋ ಆಫೀಸರ್ ಬಂದು ಮನೆ ಕೊಡುವ ಹಾಗಿಲ್ಲ, ಇಲ್ಲ ಅಕೌಂಟ್ ಮೂಲಕ ಹೋಗುವಂಥದ್ದು. ಇದು ಅಲ್ಲದೆ ಇವತ್ತು ಯಾವುದೇ ಬಂಡವಾಳ ಇಲ್ಲದೆ ಕೃಷಿಗೆ ಅವರು ಆದ್ಯತೆ ಕೊಟ್ಟಿದ್ದಾರೆ. ಅಂದ್ರೆ ಬಂಡವಾಳ ಇಲ್ಲದೆ ನಾವು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಉಂಟಂತ. ಝೀರೋ ಇನ್ವೆಸ್ಟ್ಮೆಂಟ್ ಮುಖ್ಯವಾಗಿ ಇದು ಏನಂತ ಹೇಳಿದ್ರೆ, ಈಗ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ನಾವೆಲ್ಲ ಹೋದಾಗ ಅಲ್ಲಿ ತುಂಬಾ ಈ ಕಬ್ಬು ಬೆಳೀತಾರೆ, ಅಥವಾ ಹತ್ತಿ, ಬೇರೆ ಬೇರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದು ಜಾಸ್ತಿ. ಅವರು ಬೆಳೆಯುವ ಮೊದಲು ಲಕ್ಷಾಂತರ ರೂಪಾಯಿಯನ್ನು ಇನ್ನೊಬ್ಬರ ಸಾಲ ತಗೊಂಡು ಬೆಳೆ ಬೆಳೀತಾರೆ. ಒಂದು ವೇಳೆ ಆ ಬೆಳೆ ಸರಿಯಾದ ಫಸಲು ಬಂದ್ರೆ ಅವರಿಗೆ ಸಾಲ ಕಟ್ಟಲಿಕ್ಕೆ ಆಗ್ತದೆ, ಫಸಲು ಬರದಿದ್ರೆ ಮತ್ತೆ ಅವರು ಆತ್ಮಹತ್ಯೆಗತೆ ಅವರಿಗೆ, ಬೇರೆ ಯಾವುದೇ ಇದಿಲ್ಲ, ಯಾಕೆಂದ್ರೆ ಅವರ ಅಷ್ಟು ಹಣವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಆರ್ಥಿಕ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಈ ಒಂದು ಉತ್ತಮವಾದ ಹೆಜ್ಜೆ ನೆಟ್ಟಿದ್ದಾರೆ. ನಾವು ಝೀರೋ ಇನ್ವೆಸ್ಟ್ಮೆಂಟ್ಗೆ ನಾವು ಆದ್ಯತೆ ಕೊಡಬೇಕು. ಅಥವಾ ತರಕಾರಿ ಬೆಳೆ ಮಾಡ್ಬೋದು, ಅಥವಾ ಭತ್ತ ಇರ್ಬೋದು, ವಾಣಿಜ್ಯ ಬೆಳೆ ಅಲ್ಲದ ನಮಗೆ ಆಹಾರ ಬೆಳೆಗಳಿಗೆ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಇನ್ನೊಂದು, ಈಗ ನಮ್ಮಲ್ಲಿ ಸರ್ಕಾರದಿಂದ ಇವತ್ತು ಮಿಷನರಿಗೆ ತುಂಬ ಕಡಿಮೆ ಇದಿದೆ, ಯಾವುದು ವ್ಯವಸ್ಥೆ ಇದೆ, ಬಾಡಿಗೆ ಆಧಾರಿತ ಮಿಷನ್ ಅದು ಕೇಂದ್ರ ಇದೆ, ಆ ಯಂತ್ರೋಪಕರಣ ಮಳಿಗೆ ಅಂತ ಮಾಡಿದ್ದಾರೆ. ಅದಕ್ಕೆ ತುಂಬ ಕಡಿಮೆ ಬಾಡಿಗೆಯಲ್ಲಿ ನಾವು ಅದನ್ನು ತಗೊಳ್ಬೋದು. ಇವತ್ತು ಕೃಷಿ ಕಾರ್ಮಿಕರ ಕೊರತೆ ಇದೆ, ಖಂಡಿತ ಒಪ್ತೇವೆ, ಆದರೆ ಇದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇವತ್ತು ಕೃಷಿಕರಿಗೆ ಆದ್ಯತೆ ಕೊಡಲಿಲ್ಲ ಅಂತ ಎಂಬ ಕೂಗಿಗೆ ಖಂಡಿತವಾಗಿ ಕೃಷಿಕರಿಗೆ ಆದ್ಯತೆ ಕೊಟ್ಟಿದ್ದಾರೆ, ಖಂಡಿತವಾಗಿ ಅವರು ಕೊಡದೇ ಇರೋದಿಲ್ಲ, ಕೊಟ್ಟಿದ್ದಾರೆ. ಬಟ್ ಇನ್ನೂ ಕೆಲವು ಅವರಿಗೆ ಆದ್ಯತೆ ಅಂದರೆ ನಮಗೆ ಇನ್ನೂ ಬೇಕಿತ್ತು, ಅದು ಸಹಜ. ಅವರಿಗೆ ಒಬ್ಬರು ಹೇಳ್ತಿದ್ರು 6,000ಕ್ಕಿಂತ ನಮಗೆ ತಿಂಗಳಿಗೆ 1,000, ವರ್ಷಕ್ಕೆ 12,000 ಬೇಕು ಅಂತ ಹೇಳ್ತಿದ್ರು. ಅದು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಆದ್ಯತೆ ಇದೆ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಿಮ್ಮ ಹೆಸರು? ಎಸ್, ಹೇಳಿ ಸರ್. ನಾವು ಬಜೆಟ್ ನ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ. ಈಗ ನಾನು ಗಣೇಶ್ ಪ್ರಸಾದ್ ಕೇಳ್ತೇನೆ. ಈಗ ಮಹಿಳೆಯರಿಗೆ ಮಹಿಳೆಯರ ಬಗ್ಗೆ ಮಾತಾಡಿರಲ್ಲ ಅವರು, ಸ್ತ್ರೀ ಶಕ್ತಿ ಸಂಘದವರಿಗೆ ಒಳ್ಳೇದಾಯ್ತು ಅಂತ ಹೇಳಿ. ಈಗ ಪ್ರತಿಯೊಂದು ಒಬ್ರು ಇದ್ದಾರೆ ಸ್ತ್ರೀ ಶಕ್ತಿ ಸಂಘದಲ್ಲಿ. ಹಲೋ, ಇಲ್ಲಲ್ಲ, ಬೇರೆ ಬೇರೆ ಇರ್ತಾರಲ್ಲ. ಈಗ ಸ್ತ್ರೀ ಶಕ್ತಿ ಸಂಘ ಯಾಕೆ ದಾನ ಇದ್ದಾಗಲ್ಲ, ಅದನ್ನೊಂದು ಸರಿ ಮಾಡ್ಬೋದಲ್ಲ. ಹಾಗೆ ಅವ್ರು ಹೇಳಿದ್ದು ಏನು ಅಂತಂದ್ರೆ, ಸ್ವಸಹಾಯ ಸಂಘಗಳೆಲ್ಲ ಏನೇನಿರುತ್ತೆ ಅಂದ್ರೆ ಎಲ್ಲ ಸಂಘ ಸಂಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ. ಈ ಎಲ್ಲ ಕಡೆಗಳಲ್ಲೂ ಕೂಡ ಮಹಿಳೆಯರದ್ದು ಅವ್ರದ್ದೇ ಆದಂತ ರೀತಿಯಲ್ಲಿ ಸಂಘ ಸಂಸ್ಥೆಗಳಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರನ್ನ ಸಬಲೀಕರಣ ಮಾಡುವಂತ ಒಂದು ನಿಟ್ಟಿನಲ್ಲಿ ಅವ್ರೇನೋ ಒಂದು ಉದ್ಯಮಗಳನ್ನ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೂ ಕೂಡ ಉತ್ತಮವಾಗುತ್ತೆ ಇಂಥ ಒಂದು ಸಬಲೀಕರಣಕ್ಕೆ ಒತ್ತು ನೀಡುವಂಥದ್ದು ಅನ್ನುವಂಥ ಒಂದು ವಿಚಾರವಾಗಿ ಹೇಳಿದ್ರು. ಇನ್ನು ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲೂ ಕೂಡ ಮಹಿಳೆಯರ ಪಾತ್ರ ಅನನ್ಯವಾಗಿರೋದ್ರಿಂದ ಇದನ್ನೆಲ್ಲ ಮನಗೊಂಡು ಇಂಥ ಒಂದು ಬಜೆಟ್ ನಲ್ಲಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತೆತ್ತಿದ್ದಾರೆ, ಧ್ವನಿ ಎತ್ತಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅಂತ. ಏನ್ ಮಾಡಿದ್ರು ಯಾವ್ದನ್ನು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಯಾವ್ದು ಬರುದಿಲ್ಲ ಸರ್, ಸರಿಯಾಗಿ ಯಾವ್ದು ಸಿಗ್ತದೆ. ಗ್ಯಾಸ್ ಸಬ್ಸಿಡಿ ನಮ್ಮ ಬ್ರಹ್ಮಾವರದಲ್ಲಿ ಗ್ಯಾಸ್ ಎಷ್ಟೋ ದುಡ್ಡು ಮಾರಿ ಮಾಡಿದ್ರೆ ಅದು ಎಷ್ಟು ಹಗರಣ ಎಂತ ಮಾಡ್ಲಿಕ್ಕೆ ಆಯ್ತು. ಎಲ್ಲ ಒಬ್ಬೊಬ್ಬರ ಮನೆ ಹೇಳಿ ಗ್ಯಾಸ್ ಉಂಟು, ವಾಪಸ್ ತಗೊಳ್ಳಿಕ್ಕೆ ಆಗ್ತದ. ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ, ಮುಂಚೆ ಗ್ಯಾಸ್ ಸಿಗ್ತಾರಲ್ಲ, ಸಿಗ್ತಾ ಇತ್ತು, ಇವ್ರಿಗೆ ಮಾಡ್ಲಿಕ್ಕೆ ಆಗ್ತದ. ಬ್ರಹ್ಮಾವರದಲ್ಲಿ ಎಷ್ಟು ಹಗರಣ ಆಯ್ತು ಅದ್ರ ಬಗ್ಗೆ ಖಂಡಿತ. ಏನ್ ಮಾಡ್ಲಿಕ್ಕೆ ಆಯ್ತು ಇವ್ರಿಗೆ? ಮತ್ತೆ ಬಜೆಟ್ ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ಟಿವಿ ಸಂದರ್ಶನ ಕೊಡ್ಬೋದು, ಬಿಟ್ರೆ ಯಾವ್ದು ನೋಡಿ ಕಾಲ್ಬಳಿಗೆ ಯಾವ್ದು ಬರುದಿಲ್ಲ ಸರ್. ಅವ್ರು ಹೇಳಿದಷ್ಟು ಜನಗಳು ಕಷ್ಟಪಟ್ಟೆ ಅವರಿಂದನೇ ಅವ್ರು ಮಾಡ್ಕೊಳ್ತಾರೆ, ಬಿಟ್ರೆ ಅವರದ್ದೇ ಜಾಸ್ತಿ ಹಣ ಹೋಗ್ತದೆ. ಬಿಟ್ರೆ ಇವ್ರು ಏನ್ ಮಾಡ್ಲಿಕ್ಕೆ ಆಗ್ತದೆ? ಇವ್ರು ನಮ್ಮ ಹಣದಲ್ಲಿ ತಿರುಗಿ ನಮ್ಮ ಹಣದಲ್ಲಿ ಎಲ್ಲ ಖರ್ಚು ಮಾಡುದಲ್ಲ. ಖಂಡಿತ. ಇಲ್ವಾ? ಎಸ್, ಖಂಡಿತ ಸರ್. ಈ ವಿಚಾರವೇ ಕೂಡ ಮಾತಾಡ್ತೇವೆ ಸರ್. ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಈಗಾಗಲೇ ಅವ್ರು ಹೇಳಿರೋ ಹಾಗೆ ಇಂಥ ಒಂದು ಬಜೆಟ್ ನಲ್ಲಿ ಕೆಲವು ಯೋಜನೆಗಳನ್ನ ಸೇರಿಸ್ತಾರೆ, ಇನ್ನು ಕೆಲವು ವಿಚಾರಗಳನ್ನ ಸೇರಿಸ್ತಾರೆ, ಆದ್ರೆ ಅವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗೋದಿಲ್ಲ ಅನ್ನುವಂತ ಒಂದು ವಿಚಾರ. ಈಗ ಅವ್ರು ಹೇಳಿದ ಮಾತಿಗೆಗಿಂತ ಮೊದಲು ನಾನೊಂದು ನೀವು ಜಲ ಇದ್ರ ಬಗ್ಗೆ ಮಾತಾಡ್ತಿದ್ದೆ, ಕೃಷಿ ಬಗ್ಗೆ ರಾಘವೇಂದ್ರ ಪ್ರಭು ಅವರು ಒಳ್ಳೆ ರೀತಿ ಹೇಳಿದ್ರು, ಕೃಷಿ ಬಗ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೆ ಮುಂದುವರೆದ ಭಾಗವಾಗಿ ನಿಮ್ಗೆ ಗೊತ್ತಿರ್ಬೋದು,
ಈಗ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಅಂತ ಒಂದು ಸ್ಥಾಪನೆ ಮಾಡಿದ್ದಾರೆ, ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ. ಅದರಲ್ಲಿ ನೇರವಾಗಿ ಅದನ್ನು ಯಾವ ರೀತಿ ವೇದಿಕೆ ಅಂತ ಹೇಳಿದ್ರೆ, ನೇರವಾಗಿ ರೈತರು ತಮ್ಮ ಏನು ಪ್ರಾಡಕ್ಟ್ಸ್ ಉಂಟು ಅದನ್ನ ಅವ್ರ ಮಾರುಕಟ್ಟೆಗೆ ಪರಿಚಯಿಸಿ, ಮಧ್ಯವರ್ತಿಯ ಇವರು ಹೇಳಿದ ಪಾಯಿಂಟ್, ಈಗ ಏನು ಒಬ್ಬೊಬ್ಬರ ಮನೆ 2 ಗ್ಯಾಸ್, ಅದಕ್ಕೆ ನಾನು ಬರ್ತೇನೆ, ಲಿಂಕ್ ಕೊಡ್ತೇನೆ. ಯಾವುದೇ ರೀತಿ ಮಧ್ಯವರ್ತಿಗಳ ಹಾವಳಿಗೆ ಅದು ಬ್ರೇಕ್ ಆಗ್ತದೆ. ಮಧ್ಯವರ್ತಿಗಳ ಹಾವಳಿ ಇರದಂತಹ ನೋಡುವಂತಹ ಒಂದು ಸಮಗ್ರವಾದ ಯೋಜನೆ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ರೈತರಿಗೆ ತಮ್ಮ ಏನು ಸ್ವಾವಲಂಬಿಗಳಾಗ್ಬೋದು ರೈತರು. ಒಂದು ಎರಡನೇದು ಏನಂತ ಹೇಳಿದ್ರೆ, ರಾಘವೇಂದ್ರ ಪ್ರಭು ಹೇಳಿದಾಗೆ ಕೃಷಿ ಸಂಚಯ ಯೋಜನೆ ಅಂತೇಳಿ, ಏನು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದ್ರೆ ಒಂದು ಹನಿ ನೀರಿನಲ್ಲಿ ಅಧಿಕವಾಗಿ ನಾವು ಅದನ್ನ ಯೂಸ್ ಮಾಡುವಾಗಿ ಒಂದು ಯೋಜನೆ. ಇದೆಲ್ಲ ಯಾವುದಕ್ಕೆ ಮುನ್ನುಡಿ ಬರೀತದೆ ಅಂತ ಹೇಳಿದ್ರೆ, ರೈತರ ಆದಾಯ 2022ರ ವೇಳೆಗೆ ದ್ವಿಗುಣಗೊಳಿಸುವಂತ. ಈ ಕುರಿತಾಗಿ ಕೂಡ ನಾನು ಮಾತಾಡ್ತೇನೆ ಒಂದು ವಿರಾಮದ ನಂತರ. ಈಗಾಗಲೇ ಮಾತಾಡ್ತಾ ಇರೋ ಹಾಗೆ ರೈತರ ಬಗ್ಗೆ, ಕೃಷಿ ಚಟುವಟಿಕೆಗಳ ಬಗ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಈ ಒಂದು ಬಜೆಟ್ ನಲ್ಲಿ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಇನ್ನು ರಕ್ಷಣೆ ವಿಚಾರಕ್ಕೂ ಕೂಡ ಸಾಕಷ್ಟು ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಇನ್ನು ಗ್ರಾಮೀಣಾಭಿವೃದ್ಧಿಗೂ ಕೂಡ ಸಾಕಷ್ಟು ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಇನ್ನು ಕೃಷಿ ಆದಾಯವನ್ನ ಮತ್ತೆ ಕೃಷಿಕರ ಆದಾಯವನ್ನ 2022ರ ವೇಳೆಗೆ ದ್ವಿಗುಣ ಮಾಡ್ತೇವೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಧ್ವನಿಯನ್ನ ಎತ್ತಿದ್ದಾರೆ ಈ ಒಂದು ಬಜೆಟ್ ನಲ್ಲಿ. ಆ ವಿಚಾರವಾಗಿ ಕೂಡ ಮಾತಾಡ್ತೇವೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮೋದಿ ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೆಲ್ಲ ಮಾತಾಡ್ತಾ ಇದ್ವಿ ಈ ಒಂದು ಬಜೆಟ್ನ ವಿಚಾರವಾಗಿ, ಏನೇನೆಲ್ಲ ಕೊಟ್ಟಿದ್ದಾರೆ ಭಾರತೀಯರಿಗೆ, ಏನೇನೆಲ್ಲ ಕೊಟ್ಟಿದ್ದಾರೆ ಮತದಾರರಿಗೆ ಅನ್ನುವಂಥ ಒಂದು ವಿಚಾರ, ಮೋದಿ ಏನು ಕೊಟ್ಟರು ಅನ್ನುವಂಥ ಒಂದು ವಿಚಾರವಾಗಿ ಜನಸಾಮಾನ್ಯರು ಪ್ರತಿಯೊಂದು ಹಂತದಲ್ಲೂ ಕೂಡ ನಿನ್ನೆ ಮತ್ತು ಇವತ್ತಿಂದಲೂ ಕೂಡ ಪ್ರಶ್ನೆಯನ್ನು ಹಾಕ್ತಲೇ ಬರ್ತಾರೆ. ನಿನ್ನೆ ದಿನ ಏನು ಕೊಡ್ತಾರೆ ಅಂತ ಪ್ರಶ್ನೆ ಆಗ್ತಿತ್ತು, ಇವತ್ತು ಏನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವಾಗಿ ಪ್ರಶ್ನೆಗಳಾಗ್ತಾ ಇದೆ. ಒಟ್ಟಿನಲ್ಲಿ ಬಜೆಟ್ನ ವಿಚಾರವಾಗಿ ಎಲ್ಲ ಕಡೆ ಚರ್ಚೆಗಳಾಗ್ತಾ ಇದೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು, ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಈಗಾಗಲೇ ನೀವು ಹೇಳಿದ್ರಿ ಒಂದು ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲೂ ಕೂಡ ಯೋಜನೆಗಳಾಗುತ್ತೆ ಅನ್ನುವಂಥ ಒಂದು ವಿಚಾರ. ಇನ್ನು ಕರೆ ಮಾಡಿದವರು ಕೂಡ ಹೇಳಿದ್ರು, ಈ ಒಂದು ಬಜೆಟ್ನಲ್ಲಿ ಇರ್ತಕ್ಕಂಥದ್ದು ಯಾವುದು ಕೂಡ ಅಷ್ಟೊಂದು ಬೇಗ ಇಂಪ್ಲಿಮೆಂಟ್ ಆಗೋದಿಲ್ಲ, ಅಥವಾ ಎಲ್ಲದೂ ಕೂಡ ಇಂಪ್ಲಿಮೆಂಟ್ ಆಗೋದಿಲ್ಲ. ಪ್ರತಿ ವರ್ಷವೂ ಕೂಡ ಬಜೆಟ್ ಬರುತ್ತೆ, ಅದೊಂದು ಹಂತದಲ್ಲಿ ಬಜೆಟ್ ಅನ್ನು ಹೇಳೋದು ಒಂದು ವಾಡಿಕೆ ಆಗಿದೆ, ಅದೇ ರೀತಿಯಲ್ಲಿ ಹೇಳ್ತಾರೆ. ಆದರೆ ಆ ಎಲ್ಲ ಒಂದು ಬಜೆಟ್ನಲ್ಲಿ ಇರ್ತಕ್ಕಂಥ ಒಂದು ಯೋಜನೆಗಳು, ಅಂಶಗಳು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ ಅನ್ನುವಂಥ ಒಂದು ವಿಚಾರವಾಗಿ, ಈ ವಿಚಾರವಾಗಿ ಏನು ಹೇಳ್ತೀರಿ ಸರ್? ಈಗ ಮೊದಲನೇದಾಗಿ ಅವರು ಕರೆ ಮಾಡಿದವರು, ಬ್ರಹ್ಮಾವರದಿಂದ ಕರೆ ಮಾಡಿದವರು ಹೇಳಿದ ಒಂದು ಮಾತು ಉಲ್ಲೇಖಿಸನೆ, ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಇದರಿಂದ ಏನು ಲಾಭ ಉಂಟು, ಏನಾಗ್ತದೆ ಅದು ಬರೀ ಹೇಳೋದು ಮಾತ್ರ ಅಂತ ಹೇಳಿದ್ರೆ. ಈಗ ಯಾವುದೇ ಒಂದು ಯೋಜನೆ ಅದು ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಅದು ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಓದಿ ಕೆಳಗಿಟ್ಟ ಕೂಡಲೇ ಇವರ ಅಕೌಂಟಿಗೆ ಬಂದು ಬೀಳುದಿಲ್ಲ, ಅದು ಸ್ವಲ್ಪ ಸಮಯ ಬೇಕಾಗ್ತದೆ. ನಮ್ಮಂತಹ ಒಂದು ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರುವಂತಹ ರಾಷ್ಟ್ರದಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆ ಆಗೋದೇ ಒಂದು ಐತಿಹಾಸಿಕ ಹಂತವಾಗಿ. ಎಷ್ಟು ಒಂದು ಹಂತದಲ್ಲಿ ನಡೀತದೆ ಚುನಾವಣೆ ನಮ್ಮ ದೇಶದಲ್ಲಿ, ಅದು ಸಡನ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಒಂದು ಯೋಜನೆ ಎಷ್ಟು ಜನ ಸ್ವಸಹಾಯ, ಫಸ್ಟಿಗೆ ನಾವು ಸರ್ಕಾರ ಮಾನಿಟರ್ ಮಾಡ್ತದೆ, ಎಷ್ಟು ಸ್ವಸಹಾಯ ಸಂಘಗಳಿದೆ, ಎಷ್ಟು ಸದಸ್ಯರಿದ್ದಾರೆ, ಎಷ್ಟು ಸ್ವಸಹಾಯ ಸಂಘಗಳು ಕ್ರಿಯಾಶೀಲವಾಗಿ ಇದು ಮಾಡ್ತಾ ಇದೆ, ಎಷ್ಟು ಸ್ವಸಹಾಯ ಸಂಘಗಳು ಎಷ್ಟು ಇದು ಹಣವನ್ನು ಸಾಲವನ್ನಾಗಿ ಕೊಟ್ಟಿದೆ, ಅದೆಲ್ಲ ನೋಡ್ಕೊಂಡು ಆಮೇಲೆ ಯೋಜನೆಯನ್ನು ಮಾಡುವಂಥದ್ದು. ಸುಮ್ಮನೆ ಕೂತ್ಕೊಂಡವರು ಘೋಷಣೆ ಮಾಡೋದಿಲ್ಲ. ಇದು ಯೋಜನೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪೂರ್ವ ಮತ್ತೆ ಸ್ವಲ್ಪ ಹಿಂದೆ ಮುಂದೆ ಚರ್ಚೆ ಮಾಡಿ ಆಮೇಲೆ ಯೋಜನೆಯನ್ನು ರೂಪಣೆ ಮಾಡ್ತಾರೆ. ಒಂದು ಮುಂದುವರೆದ ಭಾಗವಾಗಿ ನಾನು ಹೇಳೋದು ನಿಮ್ಗೆ, ಒಂದು ಈಗ ನಮ್ಮ ರಾಘವೇಂದ್ರ ಪ್ರಭು ಅವರು ಹಾಗೆ ಹೇಳಿದ್ರು, ಚರ್ಚೆ ಮಾಡುವಾಗ ಅನೇಕ ವಿಷಯ ಬಂತು. ಏನಂತ ಹೇಳಿದ್ರೆ, ಈ ಬಜೆಟ್ ಅಲ್ಲಿ ಕೆಲವು ಐತಿಹಾಸಿಕ ಅಂಶಗಳನ್ನು ಸೇರಿಸಿದ್ದಾರೆ ಅಂತ ಹೇಳಿ. ನಿಮ್ಗೊಂದು ಮಾತು ಹೇಳ್ತೇನೆ, ನಮ್ಮ ದೇಶದಿಂದ ಏನೋ ಒಂದು ಉದ್ಯೋಗದ ನಿಮಿತ್ತ ಹೊರಗೆ ಹೋಗಿ ಅಲ್ಲೇ ಒಂದು ನೆಲೆಯನ್ನ ಕಂಡುಕೊಂಡಂತಹ ಅನಿವಾಸಿ ಭಾರತೀಯರು ಅವರು ನಮ್ಮ ದೇಶದಲ್ಲಿ ಮಾಡುವಂತಹ ಒಂದು ಹೂಡಿಕೆ, ಆ ಹೂಡಿಕೆಯಲ್ಲಿ ಸ್ವಲ್ಪ ತೃಪ್ತಿ ಇರಲಿಲ್ಲ. ಜಟಿಲ ಪರಿಸ್ಥಿತಿ, ಈಗ ಇವರು ಹೇಳಿದಾಗೆ ಕಾನೂನು ಸ್ವಲ್ಪ ಜಟಿಲವಾಗಿರ್ತದೆ ಅಂತ ಹೇಳಿ, ಅದು ಬಟ್ ಅದನ್ನ ಅಧ್ಯಯನ ಮಾಡಿ ಈಗ ಒಂದು ಹೊಸ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಮೊದಲು NRI ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಇತ್ತು, NPI NRI ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಅದನ್ನೀಗ ಏನ್ ಮಾಡಿದ್ದಾರೆ,
ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗೆ ಮರ್ಜ್ ಮಾಡಿದ್ದಾರೆ. FPI ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗೆ ವಿಲೀನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ನಮ್ಮ ಅನಿವಾಸಿ ಭಾರತೀಯರು NRIs ಅವರಿಂದ ಏನು ಅಧಿಕ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ನಮ್ಮ ದೇಶಕ್ಕೆ ಬರಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನ ಈಗ ಒಂದು ಜಸ್ಟ್ ಒಂದು ಏನು ಒಂದು ಉದಾಹರಣೆ ಅಥವಾ ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಇದೊಂದು ಯೋಜನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಅವಾಗ ನಾವು ಉಲ್ಲೇಖ ಮಾಡುವಾಗ ಒಂದು ವಿಷಯ ಬಂದು ಏನಂತ ಹೇಳಿದ್ರೆ, ನೀವು ಅವಾಗ ಹೇಳಿದಿರಿ ಈ ನಗದು ರಹಿತ ವ್ಯವಹಾರ ಅಂತ ಹೇಳಿ ಆ ಒಂದು ವಿಷಯ ಚರ್ಚೆಗೆ ಬಂತು, ಕ್ಯಾಶ್ಲೆಸ್ ಅಂತ ಹೇಳಿ. ನಗದು ರಹಿತ ವ್ಯವಹಾರವನ್ನು ಉತ್ತೇಜನ ಇದು ಏನು ನಮ್ಮ ದೇಶಕ್ಕೆ ಪರಿಚಯ ಮಾಡಿ ಹಲವಾರು ವರ್ಷಗಳಾಯ್ತು. ಈ ನಿಮ್ಮ ಡಿಮಾನಿಟೈಸೇಷನ್ ಆದ ಮೇಲೆ ಅದು ಬಂತು ಕಾರ್ಯರೂಪಕ್ಕೆ. ಬಟ್ ಇನ್ನು ಕೂಡ ಅದಕ್ಕೆ ಹೆಚ್ಚಿನದವರು ವಿರೋಧಿಯಾಗಿ ಮಾತಾಡ್ತಿದ್ದಾರೆ, ಹೆಚ್ಚಿನದವರು ಅದು ಸಕಾರಾತ್ಮಕವಾಗಿ ಮಾತಾಡ್ತಿದ್ದಾರೆ. ಆದ್ರೆ ಇವತ್ತು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ ಅಂಶ ಏನಂತ ಹೇಳಿದ್ರೆ, ಏಕರೂಪದ ಒಂದು ಸಂಚಾರಿ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ. ಸಂಚಾರಿ ಸ್ಮಾರ್ಟ್ ಕಾರ್ಡ್, ಒಂದೇ ಸ್ಮಾರ್ಟ್ ಕಾರ್ಡ್, ಒಂದು ದೇಶ ಒಂದು ಸಂಚಾರಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ. ಅದು ಏನು ಅಂತ ಹೇಳಿದ್ರೆ ರೂಪೇ ಕಾರ್ಡ್. ಈಗ ನಮ್ಮ ರೂಪೇ ಕಾರ್ಡ್ ಇದೆ, ಆ ರೂಪೇ ಕಾರ್ಡ್ಗೆ ಇನ್ನೂ ಕೂಡ ಶಕ್ತಿ ಕೊಟ್ರು. ಇನ್ನು ಎಲ್ಲ ಕಡೆ ಟ್ರಾನ್ಸಾಕ್ಷನ್ಸ್ ಅಥವಾ ಎಲ್ಲ ಕಡೆ ನಾವು ಅದನ್ನ ವ್ಯಾಪಾರ ಅಥವಾ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ರೂಪೇ ಕಾರ್ಡಿಗೆ ಜಾಸ್ತಿ ಮೌಲ್ಯ ಬರುವಾಗೆ ಮಾಡಿದ್ರು. ಅದೇ ರೀತಿ ಆಧಾರ್ ಕಾರ್ಡಿಗೆ ಜಾಸ್ತಿ ಬಲ ಕೊಟ್ರು. ಹೇಗೆ ತೆರಿಗೆ ಪಾವತಿ ಮಾಡುವಾಗ ಆಧಾರ್ ಕಾರ್ಡ್ ಸಾಕು. ಅದೇ ರೀತಿ NRIಗಳಿಗೆ ಅಥವಾ ನಮ್ಗೆ NRIಗಳಿಗೆ ಅಥವಾ ದೇಶದವರಿಗೆ ಈ ಪಾಸ್ಪೋರ್ಟ್ ಮಾಡುವಾಗ ಆಧಾರ್ ವ್ಯವಸ್ಥೆ ಸಾಕು. NRIsಗಳಿಗೆ ಪಾಸ್ಪೋರ್ಟ್ ಸೇವೆಗೆ ಆಧಾರ್ ರಹಿತ ಒಂದು ಆಧಾರದ ಮೇಲೆ ಪಾಸ್ಪೋರ್ಟ್ ಅಂತ ಹೇಳಿ ಅವರಿಗೆ ಆಧಾರ್ ಸಾಕು. ವಿದಿನ್ ಸ್ವಲ್ಪ ದಿನಗಳ ಒಳಗೆ ಅವರಿಗೆ ಏನು ಅದು ವ್ಯವಸ್ಥೆ ಬರ್ತದೆ ಅಂತ ಹೇಳಿ. ಅದೇ ರೀತಿ ಒಂದು ಪ್ರಮುಖವಾದ ವಿಷಯ ಇಲ್ಲಿ ಹೇಳಲೇಬೇಕಾಗ್ತದೆ. ಏನಂತ ಹೇಳಿದ್ರೆ, ನಮ್ಮ ಇದಕ್ಕೆ ಏನು ಈ ದೇಶದ ಒಂದು ಮುಖ್ಯವಾಗಿ ನಾವು ನೋಡುವಂಥದ್ದು ಈ ಏನು ಜಲಶಕ್ತಿ ಅಂತ ಹೇಳ್ತೇವೆ. ಯಾಕೆಂದ್ರೆ ಈಗ ಎಲ್ಲ ಕಡೆ ನೀರಿನ ಸಂರಕ್ಷಣೆ ಬಗ್ಗೆ ಮಾತಾಡ್ತಿದ್ದಾರೆ. ಹರ್ ಘರ್ ಜಲ್ ಅಂತ ಹೇಳಿ ಒಂದು ಯೋಜನೆ ಇವತ್ತು ಇವರು ಹಣಕಾಸು ಸಚಿವರು ಪರಿಚಯ ಮಾಡಿದ್ದಾರೆ. ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ನೀರನ್ನ ಕೊಡುವಂತ ಶುದ್ಧವಾದ ಕುಡಿಯುವ ನೀರು. ಯಾಕಂದ್ರೆ ನೀರಿನಿಂದ ಬರುವಂತಹ ರೋಗಗಳು ಅನೇಕ ಉಂಟು. ರೋಗಗಳು ಬಂದ್ರೆ ದೇಶದ ಆರ್ಥಿಕತೆ ಕುಸಿತದೆ. ರೋಗಗಳು ಬಂದ್ರೆ ಯಾಕಂದ್ರೆ ಒಂದು ದೇಶಕ್ಕೆ ಒಂದು ಮಾರಕ ರೋಗ ಬಂದ್ರೆ ಆ ರೋಗವನ್ನು ಗುಣಪಡಿಸ್ಲಿಕ್ಕೇನೆ ದೇಶ ತನ್ನ ಒಂದು ಏನು ಆದಾಯವನ್ನು ಖರ್ಚು ಮಾಡ್ಬೇಕಾಗ್ತದೆ ಅನವಶ್ಯಕವಾಗಿ. ಖಂಡಿತ ಅದನ್ನ ತಡೆಗಟ್ಟಲು ವಾಟರ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೇವೆ, ಅದನ್ನ ತಡೆಗಟ್ಟಲು ಶುದ್ಧವಾದ ನೀರಿನ ಒಂದು ಬಳಕೆ, ಅದರ ಬಗ್ಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಮಳೆ ನೀರು ಕೊಯ್ಲು ಬಗ್ಗೆ, ಅಥವಾ ಈಗ ನೀವು ನೋಡಿದಿರಿ ಮಳೆ ಎಷ್ಟು ಪ್ರಮಾಣದಲ್ಲಿ ಬಂದಿದೆ. ಖಂಡಿತ ಈ ವಿಚಾರವಾಗಿ ಮಾತಾಡ್ತಾ ರಾಘವೇಂದ್ರ ಪ್ರಭು ಅವರತ್ರ ಕೂಡ ಕೇಳಬೇಕು. ಯಾಕಂತಂದ್ರೆ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಈಗ ಮಳೆ ಇಲ್ಲದೆ ಸಮಸ್ಯೆಗಳಾಗಿದೆ. ಈ ಕುರಿತ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಎಸ್ ಹೇಳಿ ಸರ್. ಬಜೆಟ್ ನ ಬಗ್ಗೆ ಮಾತಾಡ್ತಾ ಇದ್ವಿ. ಕೃಷಿಗೆ ಏನೇನೆಲ್ಲ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಅರಣ್ಯ ಇಲಾಖೆಗಳಿಗೆ, ಗ್ರಾಮೀಣಾಭಿವೃದ್ಧಿಗೆ, ಇದೆಲ್ಲದರ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಒಟ್ಟಾರೆಯಲ್ಲಿ ಬಜೆಟ್ ನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಈ ಸಲ ಬಜೆಟ್ ಸರಿಯಾಗಿ ಬಂದಿದೆ. ಅಂದ್ರೆ ಕೃಷಿ ರೈತರಿಗೆ ಸ್ವಲ್ಪ ಏನು ಬಂದಿಲ್ಲ ಅಂತ. ಮತ್ತೆ ಪೆಟ್ರೋಲ್ ಏರಿಕೆ ಆಗಿದೆ. ಇದು ಪೆಟ್ರೋಲ್ ಏರಿಕೆ ಆಗಿದೆ ಅಂತ ಸ್ವಲ್ಪ ಕಷ್ಟ ಆಗಿದೆ. ಸ್ವಲ್ಪ ಸರಿಯಾಗಿದೆ. ಈ ಟ್ಯಾಕ್ಸ್ ವಿನಾಯಿತಿ ಇಂಥದೆಲ್ಲ ತುಂಬಾ ಒಳ್ಳೆ ಬಜೆಟ್. ಖಂಡಿತ ಸರ್, ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ ಕೃಷಿಯ ವಿಚಾರವಾಗಿ. ಮುಖ್ಯವಾಗಿ ಕೃಷಿಗೆ ಖಾಸಗಿ ಹೂಡಿಕೆ ಅಂದ್ರೆ ಕೃಷಿ ಆಧಾರಿತ ಕೈಗಾರಿಕೆ ಏನಿದೆ ಅದಕ್ಕೆ ಖಾಸಗಿ ಹೂಡಿಕೆಗೆ ಅವಕಾಶ ಕೊಟ್ಟಿದ್ದಾರೆ. ಮುಂಚೆಲ್ಲ ಗವರ್ಮೆಂಟ್ ಇದು ಮಾತ್ರ ಆಧಾರದ ಕೆಲವು ಕೈಗಾರಿಕೆ ಇತ್ತು. ಈಗ ಹಾಗೆಲ್ಲ ಖಾಸಗಿಯವರು ಕೂಡ ಇದನ್ನು ಪ್ರಾರಂಭ ಮಾಡಬಹುದು, ಅದಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ. ಇನ್ನೊಂದು 10 ಲಕ್ಷ ಸಂಘಗಳನ್ನು, ಕೃಷಿಗೆ ಅಥವಾ ರೈತರ ಸಂಘಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಸತಿ ಒತ್ತು ಕೊಟ್ಟಿದ್ದಾರೆ. ಈಗ ಇನ್ನೊಂದು ಅವರು ಹೇಳಿದ್ರು ಏನಂದ್ರೆ ಪೆಟ್ರೋಲಿಗೆ ಸ್ವಲ್ಪ ಸೆಸ್ ಜಾಸ್ತಿ ಮಾಡಿದೆ ಅಂತ. ಯಾಕಂದ್ರೆ ನಮಗೆ ಈಗ ₹1 ನಾವು ಈಗ ಬಜೆಟ್ ಲೆಕ್ಕ ಆಗೋದು ಹೇಗೆ ಅಂದ್ರೆ ₹1 ಎಷ್ಟು ನಮಗೆ ಬರ್ತದೆ, ಎಷ್ಟು ನಮಗೆ ಹೋಗುತ್ತೆ. ಈ ₹1 ಅಂದ್ರೆ ಒಂದಕ್ಕಿಂತ ಜಾಸ್ತಿ ನಮಗೆ ಖರ್ಚಾದ್ರೆ ನಾವು ಇನ್ನೊಬ್ಬರ ಹತ್ರ ಸಾಲ ತಗೊಳ್ಬೇಕು. ನಾವು ಸಾಲ ತಗೊಳ್ಬೇಕಲ್ಲಿ ಬಡ್ಡಿ ಕೊಡಬೇಕು. ಇವತ್ತು ಒಂದು ಕಡೆಯಲ್ಲಿ ನಾವು ಬಡ್ಡಿಗೆ ಸುಮಾರು 20% ಆದಾಯವನ್ನು ಬಡ್ಡಿ ಕೊಡ್ತಿದ್ದೇವೆ. ಇದು ನಿಜವಾಗಿ ತೊಂದರೆ. ಹಾಗಾಗಿ ಇದನ್ನೆಲ್ಲವನ್ನು ಲೆಕ್ಕ ಹಾಕ್ತಾರೆ. ಇನ್ನೊಂದು ಆಗ ಒಂದು ವಿಚಾರ ಬಂತು ಏನಂದ್ರೆ ಹೇಳಿದ್ರೆ ಬಜೆಟ್ ಆಗದ ತಕ್ಷಣ ಕೂಡಲೇ ಅದು ಜಾರಿಗೆ ಆಗ್ತಾ ಅಂತ. ಖಂಡಿತವಾಗಿ ಈಗ ಬಜೆಟ್ ಏನು ಈಗ ನಿರ್ಮಲಾ ಸೀತಾರಾಮನ್ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಈಗ ನಾಳೆ ಅದರ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಗ್ತದೆ. ರಾಜ್ಯಸಭೆಯಲ್ಲಿ
ಇರ್ಬೋದು, ಲೋಕಸಭೆ ಎರಡೂ ಸದನಗಳಲ್ಲಿ ಚರ್ಚೆ ಪ್ರಾರಂಭ ಆಗುತ್ತೆ. ಚರ್ಚೆ ಪ್ರಾರಂಭ ಕೆಲವೆಲ್ಲ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಅದಕ್ಕೆ ಕೇಳ್ತಾರೆ, ನಮ್ಗೆ ಈ ಯೋಜನೆ ಬೇಕಿತ್ತು, ಕೃಷಿಗೆ ಇದೊಂದು ವ್ಯವಸ್ಥೆ ಬೇಕಿತ್ತು, ಇದು ಮಾಡಿ ಸರಿ ಇಲ್ಲ ಅಂತ. ಆಗ ಅವರು ಎಕ್ಸ್ಟ್ರಾ ಯೋಜನೆಗಳನ್ನು ಹಾಕುವಂಥ ಅವಕಾಶ ಇದೆ, ಅಥವಾ ಇದ್ದದನ್ನು ಕಡಿಮೆ ಮಾಡುವಂಥ ಇದಿದೆ, ಎಕ್ಸ್ಟ್ರಾ ಕೂಡ ಮಾಡುವ ಅದಕ್ಕೆ ಮಾಡಿಫೈ ಮಾಡುವಂಥ ಇದಿದೆ, ಅವಕಾಶ ಇದೆ. ನಂತರ ಅದು ಎರಡೂ ಸದನದಲ್ಲಿ ಪಾಸ್ ಆದ ನಂತರ ಮತ್ತದು ಜಾರಿಗೆ ಬರುವಂಥದ್ದು. ಇವತ್ತು ಬಜೆಟ್ ಮಂಡನೆ ಆಗಿ ನಾಳೆ ಅದು ಜಾರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಕೃಷಿಗೆ ಒತ್ತು ಕೊಡಲಿಲ್ಲ ಅಂತ ಅಲ್ಲ, ಖಂಡಿತವಾಗಿ ಆಗಿದೆ. ಸ್ವಲ್ಪ ಮಟ್ಟಿಗೆ ಕೆಲವರಿಗೆ ಅಂದ್ರೆ ಎಲ್ಲವನ್ನೂ ಎಲ್ಲರಿಗೆ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಖಂಡಿತ. ಏನು ಅಂತಂದ್ರೆ ಕೃಷಿ ಚಟುವಟಿಕೆಗೆ 1,51,118 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಅನ್ನುವಂತ ಒಂದು ವಿಚಾರ. ಆದ್ರೆ ಈಗ ನೋಡ್ತಾ ಹೋದ್ರೆ ಮಳೆ ಇಲ್ಲದೆ ಕೃಷಿ ಚಟುವಟಿಕೆಗಳು ಸ್ಥಗಿತ ಆಗಿದೆ. ಒಂದು ಕಡೆಗಳಲ್ಲಿ ಮಳೆ ಇಲ್ಲದೆ ಅಂತರ್ಜಲ ಮಟ್ಟ ಕುಸಿದು, ನೀರಿನ ಮಟ್ಟ ಕುಸಿದು, ಎಲ್ಲ ರೀತಿಯಿಂದಲೂ ಕೂಡ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗಿದೆ. ಹಿಂದಿನ ಒಂದು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಒಂದು ಸರ್ಕಾರದಲ್ಲಿ ಎಲ್ಲರಿಂದ ಕೂಡ, ಪ್ರತಿಪಕ್ಷಗಳಿಂದ, ಅದೇ ರೀತಿಯಲ್ಲಿ ಜನಸಾಮಾನ್ಯರಿಂದ, ಎಲ್ಲರಿಂದ ಕೂಡ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಕೃಷಿಗೆ ಸರಿಯಾದ ರೀತಿಯಲ್ಲಿ ಏನು ಕೂಡ ಆಫರ್ಗಳನ್ನ, ಬಂಪರ್ಗಳನ್ನ, ಅದೇ ರೀತಿಯಲ್ಲಿ ಇನ್ನೊಂದು ಬಜೆಟ್ ನಲ್ಲಿ ಘೋಷಣೆಗಳಾಗಿರ್ಬೋದು ಅಥವಾ ಕೃಷಿಕರಿಗೆ ಹೆಲ್ಪ್ ಆಗುವಂತ ಒಂದು ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಏನು ಯೋಜನೆಗಳನ್ನ ತರಲಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಮುಂದಿನ ಒಂದು ಹಂತದಲ್ಲಿ 1,51,718 ಕೋಟಿ ಕೊಟ್ಟರು ಕೂಡ ಅಲ್ಲಿ ಈ ಒಂದು ಅಂತರ್ಜಲ ಮಟ್ಟವನ್ನ ಉತ್ತಮಗೊಳಿಸುವಂಥದ್ದು, ನೀರಿನ ಮಟ್ಟವನ್ನು ಉತ್ತಮಗೊಳಿಸುವಂಥದ್ದು, ಅರಣ್ಯ ಇಲಾಖೆಗೆ ಈ ಒಂದು ಅರಣ್ಯವನ್ನ ಬೆಳೆಸುವಂತ ಒಂದು ನಿಟ್ಟಿನಲ್ಲಿ ಏನಾದರೂ ಯೋಜನೆಗಳನ್ನ ಕೊಟ್ಟರೆ ಬಹುಶಃ ಮುಂದಿನ ಒಂದು ಹಂತದಲ್ಲಿ ಕೃಷಿಕರು ಉಸಿರಾಡಬಹುದಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದಾ ಅಂತ ಆ ನಿಟ್ಟಿನಲ್ಲೂ ಕೂಡ ಯೋಚನೆಗಳನ್ನ ಮಾಡಬೇಕು. ಖಂಡಿತ. ಈಗ ಮೊದಲಾಗಿ ಈಗ ಮುಂಚೆ ನಮ್ಮಲ್ಲಿ ಬೇರೆ ಬೇರೆ ಇಲಾಖೆ, ಈಗ ನೀರಾವರಿಗೆ ತುಂಬ ಇಲಾಖೆ ಇತ್ತು, ಸಣ್ಣ ನೀರಾವರಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಬೇರೆ ಬೇರೆ ಇಲಾಖೆ ಇತ್ತು. ಇವತ್ತು ಏನಾಗಿದೆ ಅಂದರೆ ಎಲ್ಲ ಇಲಾಖೆಯನ್ನು ಮರ್ಜ್ ಮಾಡಿ, ಅಂದರೆ ನೀರಿಗೆ ಸಂಬಂಧಪಟ್ಟ ಇಲಾಖೆಗಳನ್ನು ಮರ್ಜ್ ಮಾಡಿ ಜಲಶಕ್ತಿ ಮಂತ್ರಾಲಯ ಅಂತ ಮಾಡಿದ್ದಾರೆ. ಅದಕ್ಕೆ ಗಿರಿರಾಜ್ ಸಿಂಗ್ ಅವರು ಸಚಿವರಾಗಿದ್ದಾರೆ. ಮುಂಚೆ ಎಲ್ಲ ಗಂಗಾ ಕಲ್ಯಾಣಕ್ಕೆ ಒಂದು ಸಚಿವರು ಬೇರೆ ಬೇರೆ ಇತ್ತು. ಖಂಡಿತ. ಇದು ಅಲ್ಲ, ಈ ಸಚಿವಾಲಯ ಮಾಡಿ ಅದಕ್ಕೆ ತುಂಬ ಅದಕ್ಕೆ ಪವರ್ ಕೊಟ್ಟಿದ್ದಾರೆ. ಎಲ್ಲ ಇಡೀ ನಮ್ಮ ಜಲಕ್ಕೆ ಸಂಬಂಧಪಟ್ಟ ಏನಿದೆ ಅದನ್ನು ಮಾಡಿದ್ದಾರೆ. ಇನ್ನೊಂದು ನಮ್ಮ ಮೀನುಗಾರಿಕೆ, ಮೊದಲ ಬಾರಿಗೆ ಇವತ್ತು ಮೀನುಗಾರಿಕೆ ಸಪರೇಟ್ ಇವತ್ತು ಮಂತ್ರಾಲಯ ಅಥವಾ ಸಚಿವಾಲಯ, ಮತ್ಸ್ಯ ಸಂಪದ, ಹೌದು, ಮತ್ತೆ ಸಪರೇಟ್ ಅದಕ್ಕೆ ಇದು ಮಾಡಿದ್ದಾರೆ, ಸಚಿವಾಲಯನೇ ಸಪರೇಟ್ ಮಾಡಿದ್ದಾರೆ. ಹೀಗಾಗಿ ಅದನ್ನು ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ನಾವು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಇನ್ನೊಂದು ಕೃಷಿಕರಿಗೆ ನಾವು ಹೇಳುವುದಾದ್ರೆ ಬೇರೆ ಬೇರೆ ಯೋಜನೆಗಳಿದೆ ಇರ್ಬೋದು. ಇವತ್ತು ಅಂತರ್ಶಕ್ತಿಯ ನಮ್ಮಲ್ಲಿ ಮಳೆ ಕಡಿಮೆ ಆಗ್ತಾ ಉಂಟು. ಈ ರೀತಿಯಾಗಿ ಇವತ್ತು ಕೃಷಿ ಮಾಡಲಿಕ್ಕೆ ಯುವಜನರಿಗೆ ಕೂಡ ಅವಕಾಶ ಇದೆ. ಯುವಜನರು ಕೂಡ ಯಾವುದೋ ನಾವು ಬೇರೆ ಫಾರಿನಿಗೆ ಅಥವಾ ಹೋಗೋದಕ್ಕಿಂತ ಇಲ್ಲೇ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅಥವಾ ನಾವು ಏನು ಸ್ಕಿಲ್ ಇಂಡಿಯಾ, ಆ ಟ್ರೈನಿಂಗಲ್ಲಿ ಅವರಿಗೆ ಟ್ರೈನಿಂಗ್ ಪಡ್ಕೊಳ್ಳಿಕ್ಕೆ ಕೂಡ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇರೆ ಬೇರೆ ಕೇಂದ್ರಗಳಲ್ಲಿ ಸುಮಾರು 50 ಲಕ್ಷ ಜನರಿಗೆ ಇವತ್ತು ಎಕ್ಸ್ಟ್ರಾ ಈ ವರ್ಷ ಅದಕ್ಕೆ ಬಜೆಟಲ್ಲಿ ಹಣವನ್ನು ತೆಗೆದಿಟ್ಟಿದ್ದಾರೆ, ಅದಕ್ಕೆ ಸಪ್ರೇಟ್ ಆಗಿ ನಾವು ಟ್ರೈನಿಂಗ್ ಮಾಡಲಿಕ್ಕೆ. ಈ ರೀತಿಯಾಗಿ ಯುವಕರನ್ನು ಕೂಡ ನಾವು ಕೃಷಿಗೆ ತೊಡಗಿಸ್ಕೊಳ್ಬೋದು. ಅಥವಾ ಯಾರಿಗೆ ಕೃಷಿ ಮಾಡ್ತಿದ್ದಾರೆ ಅವರು ಉತ್ತಮ ರೀತಿಯಲ್ಲಿ ಕೃಷಿಯ ಕೈಗಾರಿಕೆಯನ್ನು, ಕೃಷಿ ಆಧಾರಿತ ಕೈಗಾರಿಕೆ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಖಂಡಿತವಾಗಿ ಅದಕ್ಕೆ ಕೂಡ ಅವರು ಉತ್ತೇಜನ ಕೊಟ್ಟಿದ್ದಾರೆ. ಇನ್ನು ಗಣೇಶ್ ಅವರೇ, ಬಹುಶಃ ಶಿಕ್ಷಣದ ಬಗ್ಗೆ ಮಾತಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಮ್ಮ ಒಂದು ಭಾರತದಲ್ಲಿ ನೋಡ್ತಾ ಹೋದರೆ ಹಿಂದಿನ ಕಾಲದಿಂದಲೂ ಕೂಡ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಎಲ್ಲವೂ ಕೂಡ ಹೆಸರುವಾಸಿಯಾಗಿದ್ವು. ಆದರೆ ಕಳೆದ ಇತ್ತೀಚಿನ ಕೆಲವು ವರ್ಷಗಳಿಂದ ನೋಡ್ತಾ ಹೋದರೆ ಯಾವುದೇ ಭಾರತದ ವಿಶ್ವವಿದ್ಯಾನಿಲಯಗಳು ಕೂಡ ಜಗತ್ತಿನ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ವಿಫಲ ಆಗಿದ್ವು. ಆದರೆ ಈ ಬಾರಿ ನೋಡ್ತಾ ಹೋದರೆ 3 ವಿಶ್ವವಿದ್ಯಾನಿಲಯಗಳು ಗಣನೀಯ ಮಟ್ಟದಲ್ಲಿ ಸಾಧನೆಗಳನ್ನು ಮಾಡಿ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಕೂಡ ಎಲ್ಲ ಒಂದು ಪೂರಕವಾದಂಥ ಒಂದು ಅಂಶಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಟ್ಟರು. ಆದರೆ ಇನ್ನೂ ಕೂಡ ಮಾತಾಡಬೇಕಾಗತ್ತೆ, ಭಾರತದ ಒಳಗೆ ಮಾತಾಡಬೇಕಾಗತ್ತೆ. ಸಾಕ್ಷರತಾ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಈಗ ನೋಡ್ತಾ ಹೋದ್ರೆ ಒಂದು ಸಣ್ಣ ಮಗು ಕೂಡ ಸ್ಕೂಲಿಗೆ ಸೇರಬೇಕು ಅಂತಂದ್ರೆ 1.5 ಲಕ್ಷದವರೆಗೆ ಖರ್ಚು ಬೀಳುತ್ತೆ. 1ನೇ ಕ್ಲಾಸಿಗೆ ಸೇರಿಸಬೇಕು ಅಂತಂದ್ರೆ 1.5 ಲಕ್ಷದವರೆಗೆ ಖರ್ಚು ಬರುತ್ತೆ. ಹಾಗೆ ಅಂತ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಬಡ ಮಕ್ಕಳು ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಕಲಿಬೇಕು. ಸರ್ಕಾರಿ ಶಾಲೆಗಳನ್ನು ನೋಡ್ತಾ ಹೋದರೆ ಬಹುಶಃ ಅಲ್ಲಿ ಉತ್ತಮವಾದಂಥ ಒಂದು ಶಿಕ್ಷಣಗಳು ಕೂಡ ಸಿಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಒಂದು ಶಿಕ್ಷಕರನ್ನು ಕೂಡ ಬೇರೆ ಕಡೆ ವರ್ಗಾವಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೂಡ ಎಲ್ಲ ಕೆಲಸಗಳಾಗ್ತಾ ಇದೆ. ಒಟ್ಟಿನಲ್ಲಿ ನೋಡ್ತಾ ಹೋದರೆ ಸಾಕ್ಷರತಾ ಪ್ರಮಾಣವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಈ ಬಜೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಕೃಷಿ ಈ ಒಂದು ಬಜೆಟಲ್ಲಿ ಕೃಷಿಗೆ ಯಾವ ರೀತಿ ಒಂದು ಪೂರಕವಾದ ಯೋಜನೆಗಳು ಕೊಟ್ಟಿದ್ದಾರೆ, ಅದೇ ರೀತಿ ಶಿಕ್ಷಣಕ್ಕೆ ಕೂಡ ಕೆಲವೊಂದು ಯೋಜನೆಗಳನ್ನ ಈ ಒಂದು ಬಜೆಟ್ ಅಲ್ಲಿ ಪರಿಚಯಿಸಿದ್ದಾರೆ. ಏನಂತ ಹೇಳಿದ್ರೆ 2014ರಲ್ಲಿ ನೀವು ಅವಾಗ ಹೇಳಿದ್ರಿ ಶಿಕ್ಷಣದ ಗುಣಮಟ್ಟದ ಬಗ್ಗೆ ನಾನು ಮಾತಾಡೋದು ಅಂತ ಹೇಳಿದ್ರೆ 2014ರಲ್ಲಿ ನಮ್ಮ ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆ ಅಥವಾ ಒಂದು ನಮ್ಮ ವಿಶ್ವವಿದ್ಯಾಲಯಗಳು ಜಗತ್ತಿನ ಟಾಪ್ 200 ವಿಶ್ವವಿದ್ಯಾಲಯ ಅಥವಾ ಜಗತ್ತಿನ ಟಾಪ್ 200 ಸಂಸ್ಥೆಗಳಲ್ಲಿ ಯಾವುದೇ ರೀತಿ ನಮ್ಮ ಸಂಸ್ಥೆಗಳು
ಅದರಲ್ಲಿ ಅವರ ಹೆಸರನ್ನ ನಮೂದಿಸಿರಲಿಲ್ಲ, ಅಂದ್ರೆ ಆ ಹೆಸರು ಬರಲಿಲ್ಲ. ಅದೇ ಒಂದು ಕಾಲದಲ್ಲಿ ನಲಂದ ವಿಶ್ವವಿದ್ಯಾಲಯ ಆಗಿರ್ಬೋದು ಅವೆಲ್ಲವೂ ಕೂಡ ಅಲ್ಲಿಗೆ ಬಂದು ವಿದೇಶಿಯರು ಬಂದು ಕಲಿತು ಹೋಗ್ತಾ ಇದ್ರು. ಆದ್ರೆ ಇಂಥ ಒಂದು ಪರಿಸ್ಥಿತಿ ಬೇಕಿತ್ತ ಅಂತ. ಈಗ ಈ ವರ್ಷದಲ್ಲಿ ನಾವು ನೋಡಿದಂತ ಹೇಳಿದ್ರೆ ನಮ್ಮ ದೇಶದ 5 ಶೈಕ್ಷಣಿಕ ಸಂಸ್ಥೆಗಳು ಟಾಪ್ 200ರಲ್ಲಿ ಕಾಣಿಸ್ತಾ ಇದೆ. ಅದೊಂದು ಪ್ರಮುಖವಾದ ಗುರಿ. ಇನ್ನೊಂದೇನಂತ ಹೇಳಿದ್ರೆ ಈ ಬಜೆಟ್ ಅಲ್ಲಿ ಸ್ಟಡಿ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಸ್ಟಡಿ ಇನ್ ಇಂಡಿಯಾ ಯೋಜನೆ ಅಂದ್ರೆ ವಿದೇಶದಿಂದ ಬಂದಂತಹ ವಿದೇಶದಿಂದ ವಿದ್ಯಾರ್ಥಿಗಳಿಗೆ ಇಲ್ಲಿ ಕರೆಸಿ ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಬಗ್ಗೆ ಆಚಾರ ವಿಚಾರಗಳು ಅಥವಾ ಇಲ್ಲಿಯ ಒಂದು ಅನುಗುಣವಾಗಿರುವಂತಹ ಶಿಕ್ಷಣ ಹೇಗಿದೆ ಅವರಿಗೆ ಕೊಟ್ಟು ಇಲ್ಲಿ ಅವರಿಗೆ ಅಲ್ಲಿ ಕಳಿಸೋದು, ಅಂದ್ರೆ ಮ್ಯೂಚುವಲ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು, ವಿನಿಮಯವಾಗಿರ್ಬೋದು. ಅದೊಂದು ವಿಷಯ. ಇನ್ನೊಂದು ಏನಂತ ಹೇಳಿದ್ರೆ ಆವಾಗ ನೀವು ಹೇಳಿದಾಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಈ ಬಾರಿ ಬಜೆಟ್ ಅಲ್ಲಿ ಒಂದು ರಾಷ್ಟ್ರೀಯ ಸಂಶೋಧನಾ ಒಂದು ಫೌಂಡೇಶನ್ ಅಂದ್ರೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅನ್ನ ಒಂದು ಸ್ಥಾಪನೆ ಮಾಡಿದ್ದಾರೆ. ಒಳ್ಳೆ ವಿಚಾರ. ಯಾಕಂತ ಹೇಳಿದ್ರೆ ನಮ್ಮ ಶಿಕ್ಷಣ ಬರೀ ಒಂದು ಡಿಗ್ರಿಗೆ ಸೀಮಿತವಾಗಬಾರ್ದು. ನಮ್ಮ ಶಿಕ್ಷಣ ಇನ್ನೂ ಕೂಡ ಮುಂದೆ ಹೋಗ್ಬೇಕು. ಶಿಕ್ಷಣಕ್ಕೆ ಯಾವುದೇ ರೀತಿ ಒಂದು ಅಂತ್ಯವೆಂಬುದಿಲ್ಲ. ಈಗ ಸಂಶೋಧನೆಗಳು ಒಂದು ಗಣನೀಯ ಪ್ರಮಾಣದಲ್ಲಿ ಕುಸಿತ ಉಂಟು ನಮ್ಮ ದೇಶದಲ್ಲಿ. ಸಂಶೋಧನೆ ಒಂದು ಬರೀ PhD ಗೆ ಮಾತ್ರ ಸಂಶೋಧನೆ ಮಾಡ್ತಾರೆ. ಸಂಶೋಧನೆ ಆದ ಮೇಲೆ ಏನು? ಸಂಶೋಧನೆ ಆದ ಮೇಲೆ ಏನಾದರೂ ಒಂದು ಪ್ರಮುಖ ವಿಚಾರದ ಬಗ್ಗೆ ಸಂಶೋಧನೆ ಮಾಡಿ ದೇಶಕ್ಕೆ ಅಥವಾ ಏನೋ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನು, ಈಗ ಉದಾಹರಣೆ ಅದು ನಾವು ಆವಾಗ ಹೇಳಿದ್ದೇವೆ, ಏನು ಈ ಸರಿಯಾದ ಯೋಜನೆಗಳು ಸರಿಯಾದ ವ್ಯಕ್ತಿಗೆ ಸಿಗುವುದಿಲ್ಲ ಅಂತ. ಯಾಕೆ ಸಿಗುದಿಲ್ಲ ಅಂತ ಹೇಳಿ ಕೂತ್ಕೊಳ್ಳಿಕ್ಕೆ ಆಗ್ತದ? ಯಾಕೆ ಸಿಗುದಿಲ್ಲ? ಈಗ ರಾಘವೇಂದ್ರ ಅವರು ಹೇಳಿದ್ರು, 1 ರೂಪಾಯಿಲಿ ಎಷ್ಟೆಲ್ಲ ಖರ್ಚು ಮಾಡ್ಬೋದು, ಜಾಸ್ತಿ ಮಾಡಿದ್ರೆ ಸಾಲ ಮಾಡ್ಬೇಕಾಗ್ತದೆ. ಹೇಗೆ ಕಡಿಮೆ ಮಾಡ್ಬೋದು, ಒಂದು ಸಾಲವನ್ನು ತೆಗೊಳ್ಳದೆ ಹೇಗೆ ಬದುಕಬಹುದು, ಅದೆಲ್ಲ ಮಾಡ್ಲಿಕ್ಕೆ ಸಂಶೋಧನೆಗಳು ನಮ್ಗೆ ಸಹಕಾರಿ ಆಗ್ತದೆ. ಈ ಸಂಶೋಧನೆ ಅಂತ ಹೇಳಿದ್ರೆ ಆಕ್ಷನ್ ರಿಸರ್ಚ್ ಅಂತ ಹೇಳ್ತೇವೆ. ಆಕ್ಷನ್ ರಿಸರ್ಚ್ ಅಂದ್ರೆ ತಕ್ಷಣ ಒಂದು ವಿಷಯಕ್ಕೆ ನಾವು ಮಾಡುವ ಸಂಶೋಧನೆಗೆ ಆಕ್ಷನ್ ರಿಸರ್ಚ್. ಅಂದ್ರೆ ಈ ತರ ಸಂಶೋಧನೆಗಳೆಲ್ಲೂ ಹೆಚ್ಚು ಪ್ರಮಾಣದಲ್ಲಿ ಆಗ್ಬೇಕಂತ ಹೇಳಿ ಈ ಸರ್ತಿ ಈ ಒಂದು ಬಜೆಟ್ ಅಲ್ಲಿ ಒಂದು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಮಾಡಿದ್ದಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಲ್ಲಿ ನಾವು ನೋಡಿ, ಈಗ ನಿಮ್ಗೆ ಗೊತ್ತಿರ್ಬೋದು, ವೈದ್ಯಕೀಯ ಸೀಟುಗಳು, ಸರ್ಕಾರಿ ಇದರಲ್ಲಿ ವೈದ್ಯಕೀಯ ಸೀಟುಗಳು ಹೆಚ್ಚಾಗ್ತಾ ಉಂಟು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರದ ಸೌಲಭ್ಯಗಳು ಅನೇಕ ಉಂಟು. ಅದನ್ನ ನಾವು ತಗೊಳ್ಳಿಕ್ಕೆ ನಮ್ಗೆ ಆಸಕ್ತಿ ಕಡಿಮೆ. ಉದಾಹರಣೆಗೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ನಾನು ನೋಡಿದೆ, ಈಗ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನ ಅವರ ಖಾತೆಗೆ ಹಾಕುವಂತ ಒಂದು ಒಳ್ಳೆಯ ಯೋಜನೆ ಇದೆ. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯಲ್ಲಿ ಅದಕ್ಕೆ ಎನ್ರೋಲ್ಮೆಂಟ್ ಆದವರ ಸಂಖ್ಯೆ ಎಷ್ಟು ಕಡಿಮೆ ಇದೆ. ಬರೀ 40% ಜನ ಕೂಡ ಎನ್ರೋಲ್ ಆಗ್ಲಿಲ್ಲ. ಯಾಕೆ? ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಬನ್ನಿ ಅಂದ್ರೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಅದು ಸ್ಟೆಪ್ ಬೈ ಸ್ಟೆಪ್ ಆಗ್ತದೆ. ನಾವು ಈಗ ಆ ವಿಷಯದಲ್ಲಿ ಸಂಶೋಧನೆ ಮಾಡ್ಬೋದು. ಈಗ ನಾನು ಸಂಶೋಧನೆ ಮಾಡಿ, ಈಗ ನೀವು ಯಾರು ಮಾಡ್ಬೋದು. ನಮ್ಗೆ ಸಂಶೋಧನೆ ಮಾಡ್ಲಿಕ್ಕೆ ಮನೆಯಲ್ಲಿ ಕುತ್ಕೊಂಡು ಸಂಶೋಧನೆ ಮಾಡ್ಲಿಕ್ಕೆ ಆಗುದು, ಅದಕ್ಕೆ ಸಂಪನ್ಮೂಲ ಬೇಕು. ಯಾಕೆ ಸಂಶೋಧನೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ನಾವು ಸಂಶೋಧನೆ ಮಾಡಿದ್ರಿಂದ ಸರ್ಕಾರಕ್ಕೆ ಯಾರಿಗೆ ಎಷ್ಟು ಒಳ್ಳೇದಾಗ್ತದೆ ಅನ್ನೋದು ಕೂಡ ಗೊತ್ತಿರಬೇಕು. ಈ ರೀತಿ ದೇಶದ ಪ್ರತಿಯೊಂದು ಮೂಲೆಗಳಲ್ಲೂ ಸಂಶೋಧನೆಗಳು ಆಗ್ಬೇಕಂತ ಹೇಳಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಬರೀ ಸ್ಥಾಪನೆ ಮಾಡಿ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಇಡುದಿಲ್ಲ. ಅದರ ಉದ್ದೇಶ ಏನಂತ ಹೇಳಿದ್ರೆ ಯಾರೇ ಸಂಶೋಧನೆ ಮಾಡ್ಲಿ ಅವರ ಸಂಶೋಧನೆಗೆ ಎಷ್ಟು ಖರ್ಚಾಗ್ತದೆ ಸರ್ಕಾರದಿಂದ ಕೊಡುವಂಥದ್ದು. ಅದು ಸಂಶೋಧನೆ ಮಾತ್ರ ವಸ್ತುನಿಷ್ಠವಾಗಿರ್ಬೇಕು. ಕಾಪಿ ಪೇಸ್ಟ್ ಸಂಶೋಧನೆ ಅಲ್ಲ, ವಸ್ತುನಿಷ್ಠವಾಗಿರುವ ಸಂಶೋಧನೆಗೆ ಸರ್ಕಾರದಿಂದ ಹಣ ಸಿಗ್ತದೆ. ಅದೇ ಸರ್ಕಾರಕ್ಕೆ ಏನು ಲಾಭ ಅಂತ ಸರ್ಕಾರ ಗೊತ್ತು ನೋಡಿ. ನಮ್ಮ ಯೋಜನೆಗಳು ಯಾಕೆ ಡೆಲ್ಲಿಯಿಂದ ಹಳ್ಳಿಗೆ ಯಾಕೆ ತಲುಪುದಿಲ್ಲ, ಡೆಲ್ಲಿಯಿಂದ ಬಂದ 100 ರೂಪಾಯಿ ಹಳ್ಳಿಗೆ ಹೋಗುವಾಗ 1 ರೂಪಾಯಿ ಯಾಕೆ ಆಗ್ತದೆ, ಯಾರ ಪಾತ್ರ ಉಂಟು, ಅವರ ಪಾತ್ರವನ್ನು ಹೇಗೆ ಕಡಿಮೆ ಮಾಡುದು, ಇದೆಲ್ಲ ಸಂಶೋಧನೆ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಇದನ್ನು ಸುಮ್ಮನೆ ಕೂತ್ಕೊಂಡು ನಮ್ಗೆ ಕಲ್ಪನೆ ಬರುದಿಲ್ಲ. ಅದೇ ಕರಪ್ಷನ್ ಎಲಿಮಿನೇಟ್ ಮಾಡ್ತೇವೆ ಅಂತಲ್ಲ, ಹೇಗೆ ಎಲಿಮಿನೇಟ್ ಮಾಡ್ಬೇಕು ಅಂತ. ಈಗ ಮನೆಯಲ್ಲಿ ಒಂದು ಏನೋ ಬಂದಿದೆ, ಇಲಿಯ ಏನೋ ಬಂದಿದೆ, ಅದನ್ನ ಹೇಗೆ ಓಡಿಸುದು ಟೆಕ್ನಿಕ್. ನೋಡಿ, ಈಗ ಇಲಿಯನ್ನ ಒಂದು ಚಕ್ಕುಲಿ ಇಟ್ಟುಕೊಂಡು ಅದನ್ನು ಇದು ಮಾಡಿದ್ರೆ ಅದು ನಮ್ಮ ಹಿರಿಯರು ನಮ್ಗೆ ಕೊಟ್ಟ ಒಂದು ಒಳ್ಳೆಯ ಒಂದು ಸಂಶೋಧನೆ ಆಧಾರಿತ ಒಂದು ಜ್ಞಾನ ಎಲ್ಲರೂ ಯೂಸ್ ಮಾಡ್ತಾರೆ. ಕೆಲವರಿಗೆ ಕೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ. ಈಗ ಬೋನು, ಈಗ ಈ ವಿಚಾರವಾಗಿ ಸಂಶೋಧನೆಗಳಾಗಬೇಕು ಅನ್ನೋ ಒಂದು ವಿಚಾರ. ಇನ್ನು ಕೃಷಿಯ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಸಂಶೋಧನೆಗಳು ಅಗತ್ಯ ಇದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಅಗತ್ಯ ಇದೆ. ಯಾಕಂದ್ರೆ ಯಾವುದೋ ಒಂದು ಭೂಮಿಯಲ್ಲಿ ಇನ್ಯಾವುದೋ ಒಂದು ಫಸಲು ಬರುತ್ತೆ, ಆದ್ರೆ ರೈತರು ಇನ್ಯಾವುದೋ ಒಂದು ಫಸಲನ್ನ ಬೆಳೆಸ್ತಾ ಇದ್ದಾರೆ. ಇದು ಕೂಡ ಅವರ ಒಂದು ಕೃಷಿ ಅಭಿವೃದ್ಧಿಯೂ ಕೂಡ ತೊಡಕುಗಳು ಉಂಟಾಗುತ್ತೆ. ಯಾವುದೋ ಒಂದು ಭೂಮಿಯಲ್ಲಿ ಟೊಮೊಟೊ ಬೆಳೆಯುವಂತ ಒಂದು ಜಾಗದಲ್ಲಿ ಬೇರೆ ಇನ್ಯಾವುದೋ ಒಂದು ಪದಾರ್ಥಗಳನ್ನ ಬೆಳೆಯುವಂತದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಮುಂದಿನ ಒಂದು ಕೃಷಿಕರ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಸರ್ಕಾರದ ವತಿಯಿಂದ ಸಂಶೋಧನೆ ಗ್ರಾಮೀಣ ಮಟ್ಟದಿಂದ ಅಭಿವೃದ್ಧಿಗಳಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಕೂಗುಗಳು ಕೇಳಿ ಬಂದಿತ್ತು. ಈ ನಿಟ್ಟಿನಲ್ಲಿ ಸ್ವಾಮಿನಾಥನ್ ಅವರ ಒಂದು ವರದಿಯನ್ನು ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು. ರೈತರ ಸಂಘದವರು, ಸಂಘಟನೆಗಳು ಎಲ್ಲರೂ ಕೂಡ ಸ್ವಾಮಿನಾಥನ್ ವರದಿಯ ಬಗ್ಗೆ ಅದನ್ನು ಪ್ರಸ್ತಾಪ ಮಾಡಬೇಕಾಗಿತ್ತು, ಆ ವರದಿಯನ್ನು ಪಾಲಿಸಬೇಕಾಗಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಆಕ್ರೋಶಗಳನ್ನ, ಆಗ್ರಹಗಳನ್ನ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಈ ಕುರಿತಾಗಿ ಏನ್ ಹೇಳ್ತೀರಿ? ಮುಖ್ಯವಾಗಿ ಇವತ್ತು IIT ಇರ್ಬೋದು, IIM ಇರ್ಬೋದು, ಅಲ್ಲಿ ಏನು ಸಂಶೋಧನೆ ಆಗ್ತದೆ
ಅದು ನಮ್ಮ ರೈತರಿಗೆ ತಲುಪಬೇಕು. ಅದಕ್ಕೋಸ್ಕರ ಇವತ್ತು ಈ ಸತಿ ಬಜೆಟ್ನಲ್ಲಿ ಸುಮಾರು 400 ಕೋಟಿಯನ್ನು ಅದಕ್ಕೋಸ್ಕರ ತೆಗೆದಿಟ್ಟಿದ್ದಾರೆ. ಇನ್ನೊಂದು ಫಾರಿನ್ನಲ್ಲಿ ಇದ್ದ ವಿದ್ಯಾರ್ಥಿಗಳು ನಮ್ಮಲ್ಲಿ ಇವತ್ತು ಏನಾಗಿದೆ ಅಂದರೆ ಪ್ರವಾಸೋದ್ಯಮ ಮಾತ್ರ, ಅಂದರೆ ಅಲ್ಲಿನ ಅವರು ಇಲ್ಲಿಗೆ ಬರೋದು, ಇಲ್ಲಿನ ಅಲ್ಲಿ ಹೋಗೋದು. ಇದು ಬರೀ ಪ್ರವಾಸೋದ್ಯಮ ಮಾತ್ರ ಅಲ್ಲ, ಅಲ್ಲಿಯವರು ಅಲ್ಲಿನ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಕಲೀಲಿಕ್ಕೋಸ್ಕರ ಅಥವಾ ಸ್ಟಡಿ ಮಾಡಲಿಕ್ಕೋಸ್ಕರ ಬರಬೇಕು. ಅದಕ್ಕೋಸ್ಕರ ನಾವು ವಿಶ್ವವಿದ್ಯಾನಿಲಯ ಅಥವಾ ಬೇರೆ ಬೇರೆ ಸಂಸ್ಥೆಗಳನ್ನು ಉನ್ನತೀಕರಣ ಮಾಡಲಿಕ್ಕೆ ಕೂಡ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ನಮ್ಮಲ್ಲಿ ಇವತ್ತು ತೋಟಗಾರಿಕಾ ಕೇಂದ್ರ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ. ಪ್ರತಿ ತಾಲೂಕು ವೈಸಲ್ಲಿ ಕೃಷಿ ವಿಜ್ಞಾನ, ಕೃಷಿ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ವಿಜ್ಞಾನಿಗಳಿದ್ದಾರೆ, ಬೇರೆ ಬೇರೆ ತಳಿಗೆ ಬೇರೆ ಬೇರೆ ಶಾಸ್ತ್ರದ ವಿಜ್ಞಾನಿಗಳಿದ್ದಾರೆ. ಅಲ್ಲಿ ತುಂಬ ಸಂಶೋಧನೆ ನಡೀತದೆ. ಎಷ್ಟು ಸಂಶೋಧನೆ ನಡೀತದೆ, ದಿನ ಪ್ರತಿ ಸಂಶೋಧನೆ ನಡೀತಾ ಇರ್ತದೆ. ಆದರೆ ಆ ಸಂಶೋಧನೆ ಕೇವಲ ಪುಸ್ತಕದಲ್ಲಿ ಮಾತ್ರ ಇದೆ. ಆ ಸಂಶೋಧನೆ ಇವತ್ತು ರೈತರಿಗೆ ತಲುಪಿದಾಗ ಆ ರೈತರಲ್ಲಿ ಕೂಡ ಹೊಸತನದ ಬೆಳವಣಿಗೆ ಸಾಧ್ಯ. ಇಲ್ಲದ್ರೆ ಏನು ಮಾಡ್ತಾರೆ, ನಮ್ಮ ಅಜ್ಜ ಕೂಡ ಅದೇ ಕೃಷಿ ಮಾಡ್ತಿದ್ರು, ನನ್ನ ತಂದೆ ಕೂಡ ಅದೇ ಕೃಷಿ ಮಾಡ್ತಿದ್ರು, ನಾನು ಕೂಡ ಅದೇ ಕೃಷಿ ಮಾಡ್ತೇನೆ. ಹಾಗೆ ನಾವು ಎಂತ ಹೇಳೋದಂದ್ರೆ ಕೃಷಿಯಲ್ಲಿ ಲಾಭ ಇಲ್ಲ ಅಂತ. ಖಂಡಿತವಾಗಿ ಲಾಭ ಇದೆ. ನಾವು ಏನು ಹೊಸತನದಿಂದ ಕೃಷಿ ಮಾಡಿದರೆ ಮಾತ್ರ, ಅಥವಾ ಇಲ್ಲಿ ಈಗಿನ ಟರ್ಮಿಗೆ ನಮ್ಗೆ ಯಾವ ಕೃಷಿ ಬೇಕು ಅದನ್ನು ನಾವು ಮಾಡಬೇಕು. ಕಡಿಮೆ ನೀರಿನಲ್ಲಿ ಯಾವ ಕೃಷಿ ಮಾಡ್ಬೋದು ಅದು ನಾವು ಮಾಡ್ಬೋದು. ಅಥವಾ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡ್ಬೋದು. ಕೃಷಿ ಆಧಾರಿತ ಕಸುಬುಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಎಂದು. ಹೀಗಾಗಿ ಇವತ್ತು ಸಂಶೋಧನೆಗಳು ಕೇವಲ ಪುಸ್ತಕದಲ್ಲಿ ಇರದೆ ಅದು ರೈತರಿಗೆ ತಲುಪಿದಾಗ, ಅದೇನು ರೈತರಿಗೆ ತಲುಪಬೇಕಾದ್ರೆ ನಮ್ಮ ಸರ್ಕಾರದ ಪಾತ್ರ ಕೂಡ ಇಲ್ಲಿ ಬಹಳಷ್ಟು ಅಗತ್ಯ ಇದೆ. ಒಂದು ಕಡೆಯಲ್ಲಿ ನಮ್ಮಲ್ಲಿ ಸರ್ಕಾರದವರು ಹೇಳ್ತಾರೆ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಅಂತ. ಖಂಡಿತ ಇರುವ ಸಿಬ್ಬಂದಿಗಳನ್ನು ಕರೆಕ್ಟಾಗಿ ಬಳಸ್ಕೊಂಡು ಇದನ್ನು ಮಾಡಿದರೆ ಆಗ್ತದೆ ಅಂತ ಹೇಳಿ ಈ ಕುರಿತಾಗಿ ಕೂಡ ಮಾತಾಡ್ತೇನೆ ಒಂದು ವಿರಾಮದ ನಂತರ. ಈಗಾಗಲೇ ಮಾತಾಡ್ತಾ ಈ ಒಂದು ಸರ್ಕಾರದಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ರೆ, ನಿರುದ್ಯೋಗಸ್ಥ ಬುದ್ಧಿವಂತ ಯುವಕರು ಸಾಕಷ್ಟು ಜನ ನಮ್ಮ ಭಾರತದಲ್ಲಿದ್ದಾರೆ. ಅವರೆಲ್ಲರನ್ನೂ ಕೂಡ ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ, ಆ ಒಂದು ಯುವಕರ ಬುದ್ಧಿವಂತಿಕೆಯನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರವಾಗಿ ಭಾರತವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ಬೋದು, ಕೃಷಿಯ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ಬೋದು, ಹಾಗೆ ಹಿಂದೆ ಇರ್ತಕ್ಕಂಥ ಅದೆಷ್ಟೋ ಕ್ಷೇತ್ರಗಳನ್ನು ಅಭಿವೃದ್ಧಿಗಳನ್ನು ಪಡಿಸ್ಬೋದು ಅನ್ನೋಂಥ ಒಂದು ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ. ಇನ್ನೂ ಕೂಡ ಚರ್ಚೆಗಳನ್ನು ಮಾಡಲಿಕ್ಕಿದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮೋದಿ ಬಜೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರು ಏನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವಾಗಿ ಮಾತಾಡಬೇಕು. ಇನ್ನು ಚಿಲ್ಲರೆ ವ್ಯಾಪಾರಸ್ಥರು GST ಆದ ನಂತರ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರು. ಮಧ್ಯಮ ವರ್ಗದ ವ್ಯಾಪಾರಸ್ಥರಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು GST ಆದಂಥ ಸಂದರ್ಭದಲ್ಲಿ ಅನುಭವಿಸಿದ್ರು. ಅವರಿಗೆ ಯಾವ ರೀತಿಯಾದಂಥ ಒಂದು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಚರ್ಚೆ ಮಾಡಬೇಕು. ಇನ್ನು ಅದೇ ರೀತಿಯಲ್ಲಿ ಬಾಹ್ಯಾಕಾಶ ಯಾನದ ಬಗ್ಗೆ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಅಂದರೆ ಟೆಕ್ನಾಲಜಿಯ ಬಗ್ಗೆ, ಅದೇ ರೀತಿಯಲ್ಲಿ ಸ್ಯಾಟಲೈಟ್ಗಳಾಗಿರ್ಬೋದು ಅಥವಾ ಇನ್ನು ಚಂದ್ರಯಾನಕ್ಕೆ ಮತ್ತೆ ಬಾಹ್ಯಾಕಾಶ ಯಾನಕ್ಕೆ, ಇದೆಲ್ಲದಕ್ಕೂ ಕೂಡ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದ್ರೆ ಒಟ್ಟಾರೆಯಲ್ಲಿ ಎಲ್ಲ ಒಂದು ಕ್ಷೇತ್ರಗಳಿಗೂ ಕೂಡ ಒಂದೊಂದು ರೀತಿಯಲ್ಲಿ ಆದ್ಯತೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಬಜೆಟ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೇವೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ಈಗಾಗಲೇ ಮಾತಾಡ್ತಾ ಇದ್ವಿ, ಈ ಒಂದು ಉದ್ಯೋಗ ಕ್ಷೇತ್ರದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಯಾಕೆಂದರೆ ನರೇಂದ್ರ ಮೋದಿ ಅವರ ಒಂದು ಸರ್ಕಾರ ಆಡಳಿತಕ್ಕೆ ಬಂದಿದ್ದು, ಅಧಿಕಾರಕ್ಕೆ ಬಂದಿದ್ದರ ಒಂದು ಪ್ರಮುಖ ಕಾರಣ ಕೂಡ ಈ ಒಂದು ಉದ್ಯೋಗ ಕ್ಷೇತ್ರಕ್ಕೆ ತನ್ನದೇ ಆದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸ್ತೇವೆ, ಆದ್ಯತೆಗಳನ್ನು ಕೊಡ್ತೇವೆ ಅನ್ನುವಂಥ ಒಂದು ವಿಚಾರವಾಗಿ ಆಶ್ವಾಸನೆಗಳನ್ನು, ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ವಿಚಾರ. ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಈ ಬಾರಿಯ ಬಜೆಟ್ನಲ್ಲಿ ಉದ್ಯೋಗ ಕ್ಷೇತ್ರಕ್ಕೆ ಯಾವ ನಿಟ್ಟಿನಲ್ಲಿ ಆದ್ಯತೆಗಳನ್ನು ಕೊಟ್ಟಿದ್ದಾರೆ ಅಂತ. ಮುಖ್ಯವಾಗಿ ಉದ್ಯೋಗ ಅಂತ ಹೇಳುವಾಗ ಹೆಚ್ಚಿನವರು ಏನು ತಿಳ್ಕೊಂಡು ಗವರ್ಮೆಂಟ್ ಉದ್ಯೋಗ ಮಾತ್ರ ಅಂತ ಉದ್ಯೋಗ ಇದೆಲ್ಲ, ಇದು ಸ್ವಉದ್ಯೋಗಕ್ಕೆ ಇಲ್ಲಿ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಸ್ಟ್ಯಾಂಡ್ ಅಪ್ ಅಥವಾ ಸ್ಟಾರ್ಟ್ಅಪ್ ಉದ್ಯಮಿಗಳಿಗೆ ತೆರಿಗೆಯನ್ನು ವಿನಾಯಿತಿ ಕೊಟ್ಟಿದ್ದಾರೆ. ಹೊಸತಾಗಿ ನಾವು ಆವಿಷ್ಕಾರ ಮಾಡಿ ಒಂದು ಉದ್ಯೋಗ ಮಾಡೋದಾದ್ರೆ ಅದಕ್ಕೆ ತೆರಿಗೆಯನ್ನು ವಿನಾಯಿತಿ, ಮುಂಚೆ ತೆರಿಗೆ ಇತ್ತು, ಅದಕ್ಕೆ ಈ ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಇನ್ನೊಂದು 10 ಲಕ್ಷ ಯುವಕರಿಗೆ ಕೌಶಲ್ಯ ತರಬೇತಿಗಳನ್ನು ಈ ಸತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೌಶಲ್ಯ ತರಬೇತಿ ಯಾಕೆ ಅಂತ ಹೇಳಿದ್ರೆ ಹೊಸ ಹೊಸ ಉದ್ಯಮಿಗಳನ್ನು ಮಾಡಬೇಕಾದ್ರೆ ನಮಗೆ ಟ್ರೈನಿಂಗ್ ಬೇಕು. ವಿದೌಟ್ ಟ್ರೈನಿಂಗ್
ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡ ಅವರು ವ್ಯವಸ್ಥೆ ಮಾಡಿದ್ದಾರೆ. ಇದಲ್ಲದೆ ಇವತ್ತು ಯುವಕರಿಗೆ ಬೇರೆ ಬೇರೆ IIM-IIT-ಗಳಲ್ಲಿ ಓದಲಿಕ್ಕೆ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು, ಇದೇ ರೀತಿಯ ವಿವಿಧ ಯೋಜನೆಗಳನ್ನು ಇವತ್ತು ಯುವಕರಿಗೋಸ್ಕರ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಯುವಕರನ್ನು ಹೊಂದಿರೋ ರಾಷ್ಟ್ರ ಅದು ನಮ್ಮ ದೇಶ ಮಾತ್ರ. ಹಾಗಾಗಿ ಯುವಕರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಇನ್ನೂ ಕೊಡಬೇಕು. ಆದರೆ ಕೊಟ್ಟಿದ್ದಾರೆ, ಖಂಡಿತ ಇನ್ನು ಮುಂದಿನ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ನಿಮ್ಮ ಒಂದು ಅಭಿಪ್ರಾಯಗಳು ಏನಿದೆ ಮೋದಿ ಬಜೆಟ್ನ ವಿಚಾರವಾಗಿ ಹೇಳಿ ಸರ್. ಬಜೆಟ್ನ ವಿಚಾರವಾಗಿ ಜಾಸ್ತಿ ಹೇಳುವಂತದ್ದೇನಿಲ್ಲ, ಆದ್ರೆ ಕೆಲವು ವಿಷಯಗಳನ್ನು ಬಜೆಟಿನ ದಿವಸವೇ ವಿಸ್ತರಣೆ ಮಾಡಬಹುದು, ಆದ್ರೆ ಅದನ್ನು ವಿಸ್ತರಿಸಿಕೊಂಡು ಹೋಗ್ಬೇಕಾಗ್ತದೆ. ಮತ್ತೊಂದು, ನಮ್ಮ ಡೆಲ್ಲಿಯಲ್ಲಿ ಕಡಲು ಇಲ್ಲ, ಕಡಲಿನಲ್ಲಿ ಬೇಕಾದ ಅದಕ್ಕೆ ಏನಾದ್ರೂ ಹೆಚ್ಚಿನ ಸಹಾಯ ದೊರಕಲಿಲ್ಲ ಅಂತ ಕಾಣ್ತದೆ. ಆದ್ರೂ ಮತ್ಸ್ಯ ಸಂಪದ ಅನ್ನುವಂತ ಒಂದು ಯೋಜನೆ ಅಡಿಯಲ್ಲಿ ಮೀನುಗಾರರಿಗೆ ಸಾಕಷ್ಟು ಯೋಜನೆಗಳನ್ನ ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡ ಅನುದಾನಗಳನ್ನ ತೆಗೆದಿಟ್ಟಿದ್ದಾರೆ ಈ ಒಂದು ಬಜೆಟ್ ನಲ್ಲಿ ಅನ್ನುವಂತ ಒಂದು ವಿಚಾರ. ಮತ್ತೆ ಪ್ರತ್ಯೇಕ ಮೀನುಗಾರಿಕಾ ಸಚಿವಾಲಯ ಆಗಿದ್ರಿಂದ ಇನ್ನಷ್ಟು ಹೆಲ್ಪ್ಗಳಾಗಬಹುದು ಮುಂದಿನ ಒಂದು ದಿನಗಳಲ್ಲಿ ಅನ್ನುವಂತ ಒಂದು ವಿಚಾರವಾಗಿ ಕೂಡ ವಿಶ್ಲೇಷಣೆ. ಮೀನುಗಾರರಿಗೆ ಹೆಚ್ಚಿನ ಒಂದು ಪ್ರಯೋಜನ ಆಗಿಲ್ಲ, ಅಂದ್ರೆ ಅದು ಡೆಲ್ಲಿಯಲ್ಲಿ ಕಡಲಿಲ್ಲದ ಕಾರಣ ಕಡಲಿನ ಬಗ್ಗೆ ಅವರಿಗೆ ಗೊತ್ತಿಲ್ಲವೋ, ಯಾಕಂದ್ರೆ ಅಲ್ಲಿ ಸಣ್ಣ ಸಣ್ಣ ನದಿಗಳಲ್ಲಿ ಮೀನು ಹಿಡಿಯಲಿಕ್ಕೆ ಕಷ್ಟ ಇಲ್ಲ. ನಮ್ಮಲ್ಲಿ ಹಾಗಲ್ಲ, ಸಮುದ್ರದಲ್ಲಿ ಹೋದವರು ಹಿಂದೆ ಬಂದ್ರೆ ಅವರು ಸ್ವರ್ಗಕ್ಕೆ ಹೋಗಿ ಬಂದ ಹಾಗೆ. ಖಂಡಿತ ಖಂಡಿತ ಸರ್, ಎಷ್ಟೋ ಕಷ್ಟ ಇರ್ತದೆ. ಅವರಿಗೆ ಬೇಕಾದ ಒಂದು ಸವಲತ್ತು, ಬರೀ ಕೃಷಿ ನೋಡಿ, ಅವನಿಗೆ ಭೂಮಿ ಅವನ ಅಲ್ಲೇ ಇರ್ತದೆ. ಕೃಷಿ 1 ವರ್ಷ ಆಗ್ಬೋದು, ಮತ್ತೊಂದು ವರ್ಷ ಆಗದಿರ್ಬೋದು. ಅವನಿಗೆ ಹಣ ಕೊಟ್ಟು ಸೋಮಾರಿ ಮಾಡುವುದಕ್ಕಿಂತ ನೋಡಿ ಇವರು ಹೋಗಿ ದುಡಿಯಬೇಕು. ಇಲ್ಲಿಗೆ ಹೋಗಿ ದುಡಿದು ಏನಾದ್ರೂ ಅವರು ಇಡೀ ದಿವಸ ದುಡ್ದದ್ದೇ ಇಲ್ಲ, ಆಮೇಲೆ ಖಾಲಿ ಬರುವಂತಹ ಸಂದರ್ಭಗಳು ಜಾಸ್ತಿ. ಖಂಡಿತ ಪುನಃ ಅವನದ್ದೇ ಜಾಗ ಅಂತೇಳಿ ಅಲ್ಲಿ ನಾಳೆ ಹೋಗುವಾಗಿಲ್ಲವ. ಖಂಡಿತ ಇದರ ವಿಚಾರವಾಗಿ ಮಾತಾಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ಮೊನ್ನೆ ಅಷ್ಟೇ ಸುವರ್ಣ ತ್ರಿಭುಜ ಬೋಟ್ನ ವಿಚಾರವಾಗಿ ಒಂದು ಎಚ್ಚರಿಕೆ ಒಂದು ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ರಾಜ್ಯ ಸರ್ಕಾರಗಳಿಗೆ ಆಗಿರ್ಬೋದು. ಮೀನುಗಾರರಿಗೆ ಎಷ್ಟು ಸಮಸ್ಯೆಗಳಿದೆ ಅನ್ನುವಂತ ಒಂದು ವಿಚಾರವಾಗಿ ಇವತ್ತು ಬಜೆಟ್ ಮಂಡನೆ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಯೋಜನೆಗಳನ್ನು ಮೀನುಗಾರರಿಗೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸರ್. ನನ್ನ ವಿಚಾರವಾಗಿ ಹೇಳುವುದಾದ್ರೆ ಕಡಲಿನ ಬಗ್ಗೆ ಇವರಿಗೂ ಇಲ್ಲ ಕಾಳಜಿ, ಮತ್ತೆ ಡೆಲ್ಲಿಯವರಿಗೂ ಇಲ್ಲ, ಇಬ್ಬರಿಗೂ ಅವರ ಸುತ್ತಮುತ್ತ ಕಡಲಿಲ್ಲದೆ ಮೋಸ ಆದ್ದು. ಇಷ್ಟು ನಮ್ಮ ವಿತ್ತ ಸಚಿವರು ಮತ್ತೆ ಇಲ್ಲಿ ನಿನ್ನೆ ವಿಶ್ಲೇಷಣೆ ಮಾಡಿದವರು ಮೀನನ್ನು ತಿನ್ನುವುದಿಲ್ಲ, ಅಂದ್ರೆ ಅವರಿಗೆ ಅದರ ಬಗ್ಗೆ ಒಂದು ಪ್ರಭಾವ ಗೊತ್ತಿರುವುದಿಲ್ಲವೋ ಏನೋ ಗೊತ್ತಿಲ್ಲ. ಅಂತೂ ಇಂತೂ ನಮ್ಮ ಕರಾವಳಿ ತೀರದವರಿಗೆ ಬಹಳ ಕಷ್ಟ ಅನುಭವಿಸಬೇಕಾಗ್ತದೆ ಅದರಿಂದ. ಅದರ ಬಗ್ಗೆ ನಿನ್ನೆ ಅವರು ವಿಶ್ಲೇಷಣೆಗಾರರು ಮಾತಾಡಿದ್ರು, ನಾನು ಫೋನ್ ಮಾಡಿದೆ, ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ. ಇಲ್ಲಿಯ ನಮ್ಮ ಇದರ ಬಗ್ಗೆ ಅಲ್ಲಿ ಏನಾಗ್ತದೆ, ಇದಕ್ಕೆ ಹೋಗುವಾಗ ಏನಾಗ್ತದೆ, ಅದಕ್ಕಿಂತಲೂ ನಮ್ಮ ಊರು ಅಕ್ಕಪಕ್ಕದಲ್ಲಿ ನಮ್ಮ ಉದ್ಯೋಗ ಇದನ್ನು ಸೃಷ್ಟಿಸುವಂತದ್ದೇ ಮಾಡ್ಬೇಕು. ಬರೀ ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಟ್ರೆ ಆಗ್ಲಿಕ್ಕಿಲ್ಲ. ಉದಾಹರಣೆಗೆ ಆದ್ರೆ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ, ಕೃಷಿ ಪ್ರಾಧಾನ್ಯತವಾಗಿರ್ತಕ್ಕಂಥ ಒಂದು ದೇಶದಲ್ಲಿ ಕೃಷಿ ಈಗ ಅಳಿವಿನ ಅಂಚಿನಲ್ಲಿ ಇದೆ ಅನ್ನುವಂತ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇರೋದ್ರಿಂದ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆಗಳನ್ನ ಕೊಡಲೇಬೇಕಾದಂತ ಒಂದು ಅನಿವಾರ್ಯತೆ, ಅವಶ್ಯಕತೆ ಎರಡೂ ಇರ್ತಕ್ಕಂಥದ್ದು ಸರ್. ಎಸ್, ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಈಗ ಮುಖ್ಯವಾಗಿ ಅವರ ವಿಚಾರದ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ, ಅವರು ಒಂದು ಪದ ಪ್ರಯೋಗ ಮಾಡಿದ್ರು. ಏನಂತ ಹೇಳಿದ್ರೆ, ಕೃಷಿಯವರಿಗೆ ಹಣ ಕೊಟ್ಟು ಅವರನ್ನ ಸೋಮಾರಿ ಮಾಡಬೇಕು. ಅದಕ್ಕೆ ನನ್ನ ಆಕ್ಷೇಪ ಉಂಟು. ಯಾಕಂತ ಹೇಳಿದ್ರೆ, ಈಗ ನೀವು ನೋಡಿದಿರಿ, ಈಗ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಒಂದು ಉತ್ತೇಜನ ಕೊಡ್ಬೇಕಾದ್ರೆ ನಾವು 2 ರೀತಿ ಉತ್ತೇಜನ ಕೊಡ್ಬೋದು, ಆರ್ಥಿಕವಾಗಿ ಅಥವಾ ಫೈನಾನ್ಷಿಯಲ್ ಮತ್ತೆ ನಾನ್ ಫೈನಾನ್ಷಿಯಲ್ ಅಂತ ಹೇಳ್ಬೋದು. ಈಗ ಕೃಷಿಯಲ್ಲಿ ಇನ್ನಷ್ಟು ಜನ ಬರ್ಲಿ ಅಂತ ಹೇಳಿ ಒಂದು 6,000 ಅದು ಏನೋ ದೊಡ್ಡ ಒಂದು ಇದಂತಾರೆ. ಆದ್ರೆ ಈಗ ಉದಾಹರಣೆಗೆ ಒಂದು ಪತ್ರಿಕೆಯಲ್ಲಿ ಅಂಕಣ ಬರೆದವರಿಗೆ 100 ರೂಪಾಯಿ 200 ರೂಪಾಯಿ ಸಿಗ್ತದೆ. 200 ರೂಪಾಯಿಲಿ ಏನು ದುಡ್ಡು ಊರು ಬೆಳಗುದಿಲ್ಲ. ಆದ್ರೆ ಬರ್ದವರಿಗೆ ಒಂದು ಖುಷಿ, ಕೊಟ್ರು ನೆಕ್ಸ್ಟ್ ಇನ್ನು ಬರೆಯುವ ಅಂತ ಹೇಳಿ. ಅದೇ ರೀತಿ ಎಷ್ಟೋ ಜನ 200 ರೂಪಾಯಿಗೋಸ್ಕರನೇ ಹೋರಾಡ್ತಕ್ಕಂಥ ಎಷ್ಟೋ ಜನ ರೈಟರ್ಸ್ ಗಳಿದ್ದಾರೆ, ಬರಹಗಾರರಿದ್ದಾರೆ, ಪತ್ರಕರ್ತರಿದ್ದಾರೆ ಸರ್. ಎಸ್, ಈ ಕುರಿತಾಗಿ ಮಾತಾಡ್ತಾ ಈ ಒಂದು ಚಿಲ್ಲರೆ ವ್ಯಾಪಾರಿಗಳ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಯಾಕೆಂದ್ರೆ GST ಆಯ್ತು, GST ಆದಂತ ಒಂದು ಸಂದರ್ಭದಲ್ಲಿ ವ್ಯಾಪಾರಸ್ಥರಿಗೆ ಸಾಕಷ್ಟು ಸಮಸ್ಯೆಗಳಾಯ್ತು. ಆ ಒಂದು ಹೊಡೆತಗಳ ಎಲ್ಲ ಆದ್ರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಕೈ ಬಿಡ್ಲಿಲ್ಲ, ಯಾವುದೇ ವ್ಯಾಪಾರಸ್ಥರು ಕೂಡ ಕೈ ಬಿಡ್ಲಿಲ್ಲ. ಅವ್ರನ್ನ ಮತ್ತೆ ಗೆಲ್ಸಿದ್ರು, ಮತ್ತೆ ಪ್ರಧಾನಿಯನ್ನಾಗಿ ಮಾಡಿದ್ರು. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಚಿಲ್ಲರೆ ವ್ಯಾಪಾರಸ್ಥರಿಗೆ ಒಳ್ಳೆ ರೀತಿಯಾದಂತ ಒಂದು ಯೋಜನೆಗಳನ್ನ ಕೊಟ್ಟಿದ್ದಾರೆ. ಪಿಂಚಣಿ ಯೋಜನೆ ಬಗ್ಗೆ ಈ ಕುರಿತಾಗಿ ಏನ್ ಹೇಳ್ತೀರಿ? ಈಗ ಮೊದಲನೇದಾಗಿ ನಮ್ಮ ದೇಶದ ಆರ್ಥಿಕತೆಯಲ್ಲಿ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು
ಮುಖ್ಯವಾಗಿ ನಿರ್ಧರಿಸುವುದರಲ್ಲಿ ಈ ಒಂದು ಚಿಲ್ಲರೆ ವ್ಯಾಪಾರಸ್ಥರು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಚಿಲ್ಲರೆ ವ್ಯಾಪಾರಸ್ಥರು ಸಣ್ಣ ಪ್ರಮಾಣದಲ್ಲಿ ಇರ್ಬೋದು, ಆದ್ರೆ ಅವರ ಕಾಂಟ್ರಿಬ್ಯೂಷನ್ ದೊಡ್ಡ ಸಾಗರದಂತಿರ್ತದೆ. ಅದೇ ರೀತಿ ಅವರಿಗೆ ಏನು ಕೊಟ್ಟಿದ್ದಾರೆ, ಸುಮಾರು 3 ಕೋಟಿ ಚಿಲ್ಲರೆ ವ್ಯಾಪಾರಸ್ಥರಿಗೆ ಪೆನ್ಷನ್ ಪಿಂಚಣಿ ಯೋಜನೆ. ಅದೊಂದು ಸಾಮಾಜಿಕ ಭದ್ರತೆ. ಈಗ ವ್ಯಾಪಾರ ಮುಗ್ದ ಮೇಲೆ ನಾನೇನ್ ಮಾಡುದು, ದೈಹಿಕ ಪರಿಸ್ಥಿತಿ ಸಹಕರಿಸುದಿಲ್ಲ, ವ್ಯಾಪಾರ ಮಾಡ್ಲಿಕ್ಕೆ ಆಗುದಿಲ್ಲ, ಆವಾಗ ನಂತರ ಏನು ಅಂತ ಅವರಿಗೆ ಬಿಟ್ಟು ಹಾಕುದಿಲ್ಲ. ನೀವು ಸರಿ ಇದ್ದಾಗ ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆಗೆ ನೀವು ಈಗ ವಿಶ್ರಾಂತಿ ಪಡೆಯುವಾಗ ನಿಮ್ಗೆ ಕೊಡುಗೆ ಅಂತ ಹೇಳಿ ಸರ್ಕಾರ ಒಳ್ಳೆ ರೀತಿಯ ಒಂದು ಯೋಜನೆಯನ್ನು ಪ್ರಕಟಿಸಿದೆ ಚಿಲ್ಲರೆ ವ್ಯಾಪಾರಸ್ಥರಿಗೆ. ಅದೇ ರೀತಿ GST ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ, GST ಬಂದು ಏನಾಯ್ತು ಅಂತ ಹೇಳಿ, ಈಗ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ತೆರಿಗೆ ಬಂದ ಮೇಲೆ ಏನಾಯ್ತು, ಈಗ ನೇರವಾಗಿ ನಾವು ಹೇಳುದು, ಆವಾಗ ನಾನು ಮೊದಲೇ ಪ್ರಸ್ತಾವ ಮಾಡಿದ್ದೆ, ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ 11 ಲಕ್ಷ ಕೋಟಿ ಏರಿಕೆ ಆಗಿದೆ. ಡೈರೆಕ್ಟ್ ಟ್ಯಾಕ್ಸ್ 11 ಲಕ್ಷ ಕೋಟಿ ಏರಿಕೆ ಆಗಿದೆ. ಆಮೇಲೆ ಏನಂತ ಹೇಳಿದ್ರೆ, ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಸಾಧಾರಣ ಒಂದು 78ರಷ್ಟು ಈ ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ. ಈಗ ನಮ್ಗೆ ತೆರಿಗೆ ಸಂಗ್ರಹ ಆದ್ರೆ ಮಾತ್ರ ಏನಾದ್ರು ಯೋಜನೆ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲಾರೆ ಆಗುದಿಲ್ಲ. ಖಂಡಿತ ನಾವು ವರ್ಲ್ಡ್ ಬ್ಯಾಂಕೋ ಅಥವಾ ಬೇರೆ ಕಡೆಯೋ ಏನ್ ಮಾಡ್ಬೇಕಾಗ್ತದೆ. ನಮ್ಮ ಫಸ್ಟ್ ನಾವು ನೆಲೆಯನ್ನ ಭದ್ರವಾಗಿಸ್ಬೇಕು ನಾವು. ಅದೇ ರೀತಿ ನೋಡಿ, ಈಗ ಮುಖ್ಯವಾಗಿ ನೀವು ಅವಾಗ ಹೇಳಿದಿರಿ ಏನಂತ ಹೇಳಿ, ಒಳ್ಳೆ ವಿಚಾರ GST. ಈಗ ಅನೇಕ ಏನು ವಸ್ತುಗಳಿಗೆ GST ಒಂದು ಪ್ರಕ್ರಿಯೆ ಸರಳೀಕೃತಗೊಳಿಸಿದ್ದಾರೆ. ಮೊದಲು ನಮ್ಗೆ ಏನಂತ ಗೊತ್ತಿರಲಿಲ್ಲ, ಈಗ ಹೆಚ್ಚಿನವರು GST ಬಂದ ಮೇಲೆ ಒಳ್ಳೇದಾಯ್ತು, GST ಬಂದ ಮೇಲೆ ನಮ್ಮ ವ್ಯಾಪಾರ ಒಳ್ಳೇದಾಯ್ತು ಅಂತ ಎಷ್ಟೋ ಜನ ಹೇಳಿದ್ದಾರೆ. ನೀವು ಅನೇಕ ಬಾರಿ ಪ್ರಧಾನಿಯವರು ಅವರ ಮನ್ ಕಿ ಬಾತ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರ ಕೆಲವು ಕರೆ ಎಲ್ಲ ಬರ್ತದೆ, ವ್ಯಾಪಾರಸ್ಥರೇ ಮಾಡುವ ಕರೆಗಳು, GST ಬಂದ ಮೇಲೆ ಏನಾಯ್ತು ಅಂತ ಹೇಳಿ. ಎಷ್ಟ ನಮ್ಮ ಈ ಪೋಲಾಗುವಂತ ಹಣ ನಮ್ಮ ದೇಶದ ಮುಖ್ಯವಾಹಿನಿಗೆ ಬಂತು ತೆರಿಗೆ ರೂಪದಲ್ಲಿ. ನಮ್ಗೆ ಏನಾದ್ರು ಒಂದು ಧೈರ್ಯ ಬಂದು ಯೋಜನೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಧೈರ್ಯ. ಯಾವುದೇ ಸರ್ಕಾರ ಇರಲಿ, ತೆರಿಗೆ ಜಾಸ್ತಿ ಆದ್ರೆ ಅದೊಂದು ಒಳ್ಳೆಯ ಸೂಚನೆ, ತೆರಿಗೆ ಸಂಗ್ರಹ ಜಾಸ್ತಿ ಆದ್ರೆ. ಅದೇ ರೀತಿ ಬಾಹ್ಯಾಕಾಶ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ, ಈ ಬಾಹ್ಯಾಕಾಶಕ್ಕೆ ನಾವು ಒಂದು ಹೊಸ ಯೋಜನೆಯನ್ನು ಈ ಸರ್ಕಾರ ತಂದಿದೆ. ಏನಂತ ಹೇಳಿದ್ರೆ, ನ್ಯೂ ಸ್ಪೇಸ್ ಇಂಡಿಯಾ ಒಂದು ಲಿಮಿಟೆಡ್ ಅಂತ ಹೇಳಿ. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಸಂಶೋಧನೆ, ಮುಖ್ಯವಾಗಿ ಸಂಶೋಧನೆಗೆ ಒಂದು ಫೋಕಸ್ ಆಗಿ ಕೊಡ್ತದೆ. ಇಸ್ರೋ ಆಧಾರ ಅಂದ್ರೆ ಇಸ್ರೋ ಏನು ಸಂಶೋಧನೆ ಮಾಡ್ತಾರೆ, ಇಸ್ರೋ ಮಾಡುವ ಸಂಶೋಧನೆಗೆ ಒಂದು ಸಹಾಯವನ್ನು ಕೊಡುವಂಥದ್ದು, ಬಾಹ್ಯಾಕಾಶ ವಿಷಯದಲ್ಲಿ ಹೆಚ್ಚು ಹೆಚ್ಚು ಸಂಶೋಧನೆ ಆಗುವಂಥದ್ದು. ಅದೇ ರೀತಿ ಬಾಹ್ಯಾಕಾಶಕ್ಕೆ ಬೇಕಾಗುವ ವಸ್ತುಗಳು ಅದ ಒಂದು ವಾಣಿಜ್ಯೀಕರಣ ಇರ್ಬೋದು, ಕಮರ್ಷಿಯಲೈಸೇಷನ್ ಇರ್ಬೋದು, ಅದನ್ನು ಮಾಡ್ಲಿಕ್ಕೆ ಈ ಒಂದು ಯೋಜನೆ. ಈಗ ನಾವು ನೋಡಿದ್ದೇವೆ, ನಮ್ಮ ದೇಶದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅನೇಕ ಸಾಧನೆಯನ್ನು ಮಾಡಿದೆ. ಆವಾಗ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಲೇಬೇಕಾಗ್ತದೆ. ಯಾಕಂದ್ರೆ ಈ ಇಸ್ರೋ, DRDO, ಇಸ್ರೋ ಸಂಸ್ಥೆ ಒಳ್ಳೆಯ ಒಂದು ನಮ್ಮ ದೇಶದ ಬೆನ್ನೆಲುಬು. ಯಾಕಂದ್ರೆ ಏನು ಆವಾಗ ಇವರು ಹೇಳಿದ್ರು, ನಮ್ಮ ಒಬ್ರು ಕರೆ ಮಾಡಿದವರು ಹೇಳಿದ್ರು, ಮೀನುಗಾರರು ಕಡಲಿಗೆ ಹೋದ್ರೆ ನೋಡಿ, ಮೀನುಗಾರರು ಕಡಲಿಗೆ ಹೋದಾಗ ನೀರಿನ ಒಂದು ಇದು ಪ್ರಮಾಣ ಅಥವಾ ಒಂದು ಗಾಳಿಯ ಪ್ರಮಾಣ ಹೇಗಿದೆ, ಕಡಲಿನ ಒಂದು ಆರ್ಭಟ ಅಥವಾ ರಭಸ ಅಥವಾ ಅದರ ವಾತಾವರಣ ಹೇಗಿದೆ, ಯಾವ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿ ಒಂದು ಆ್ಯಪ್ ಅನ್ನ ಪರಿಚಯ ಮಾಡಿದ ಮೀನುಗಾರ ಬಾಂಧವರಿಗಾಗಿ ಒಂದು ಆ್ಯಪ್ ಅನ್ನ ಇದು ಮಾಡಿದ್ದಾರೆ. ಅದು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಬೇಕಾಗ್ತದೆ. ಈಗ ವಾಟ್ಸಪ್ ಅಲ್ಲಿ ಏನಾದ್ರು ಒಂದು ಒಳ್ಳೆ ಫೆಸಿಲಿಟಿ ಇರ್ಬೇಕಂದ್ರೆ ನಾನು ಅಪ್ಡೇಟ್ ಮಾಡ್ಬೇಕು. ಅಪ್ಡೇಟ್ ಮಾಡಿದ್ರೆ ನಂಗೆ ಸಿಗ್ಲಿಲ್ಲ ಮಾರ ಹೇಳಿದ್ರೆ ಆಗುದಿಲ್ಲ, ನಾವು ಅಪ್ಡೇಟ್ ಮಾಡ್ಬೇಕಾಗ್ತದೆ. ದೇಶದ ಪ್ರಗತಿಗೆ ತಂತ್ರಜ್ಞಾನಗಳು ಕೂಡ ಮೂಲ ಆಧಾರ. ಈಗ ತಂತ್ರಜ್ಞಾನ ಅವರಿಗೆ ಹೇಗೆ ಗೊತ್ತಾಗ್ತದೆ, ಆ್ಯಪ್ ಯಾವುದೇ ಆ್ಯಪ್ ಇರಲಿ, ಈಗ ಆ್ಯಪ್ ಹೇಗೆ ಗೊತ್ತಾಗ್ತದೆ, ಸಹಕಾರಿ ನಮ್ಮ ಬಾಹ್ಯಾಕಾಶದವರು ಈಗ ಸ್ಯಾಟಲೈಟ್ ನೋಡಿದ್ರಿ, ಪ್ರತಿದಿನ ಹವಾಮಾನ ಮುನ್ಸೂಚನೆ, ಒಂದು ನಮ್ಮ ಸ್ಯಾಟಲೈಟ್ ಚಿತ್ರ, ಉಪಗ್ರಹ ಚಿತ್ರ, ಹೇಗೆ ನಮ್ಮ ಉಪಗ್ರಹದಿಂದ ಬರುವಂತದ್ದು. ಬಾಹ್ಯಾಕಾಶದ ಕಾಂಟ್ರಿಬ್ಯೂಷನ್ ಮುಖ್ಯವಾಗಿದೆ. ಸೊ ಬಾಹ್ಯಾಕಾಶ ಇಲ್ಲಿ ವಿಶೇಷ ಒತ್ತನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಹೇಳಿದ್ರಿ ಉದ್ಯೋಗ ಸೃಷ್ಟಿ ಏನಂತ ಹೇಳಿದ್ರಿ, ಉದ್ಯೋಗ ಸೃಷ್ಟಿಗೆ ಪ್ರಮುಖವಾದ ಯೋಜನೆ ಆವಾಗ ರಾಘವೇಂದ್ರ ಪ್ರಭು ಹೇಳಿದಾಗೆ, ನಮ್ಮ ದೇಶಕ್ಕೆ ಪ್ರವಾಸಿಗರು ಎಷ್ಟೋ ಸಂಖ್ಯೆಯಲ್ಲಿ ಬರ್ತಾರೆ. ಬರುವಂತ ಸ್ಥಳಗಳಲ್ಲಿ ನಾವು ಏನಾದ್ರು ಡೆವಲಪ್ಮೆಂಟ್ ಮಾಡಿದ್ರೆ ಅದರಲ್ಲಿ ನಾವು ಇನ್ಕಮ್ ಜನರೇಷನ್ ಮಾಡ್ಬೋದು, ಉದ್ಯೋಗ ಸೃಷ್ಟಿ ಮಾಡ್ಬೋದು. ಉದಾಹರಣೆ ಹಂಪಿಯಲ್ಲಿ ನೋಡಿರ್ಬೋದು ನೀವು. ಹಂಪಿಯಲ್ಲಿ ಒಂದು ಪ್ರವಾಸಿಗರು ಬರುವ, ಅದೊಂದು ವಿಶ್ವ ಸಂಸ್ಥೆ ಅಂದ್ರೆ ಯುನೆಸ್ಕೋ ಒಂದು ಪಾರಂಪರಿಕ ಪಟ್ಟಿಯಲ್ಲಿ ಮಾನ್ಯತೆ ಪಡೆದಿದೆ. ಅಲ್ಲಿ ಈಗ ಪ್ರವಾಸೋದ್ಯಮ ಒಳ್ಳೆ ರೀತಿ ಡೆವಲಪ್ ಆಗಿದೆ. ಎಷ್ಟೋ ಜನರು ಅವರ ಆದಾಯ ಮೂಲವನ್ನು, ಎಷ್ಟೋ ಯುವಕರು ಈಗ ನಮ್ಗೆ ನಾನು ಅಲ್ಲಿ ಹೋಗಿದ್ದು, ನಂಗೆ ನೋಡುವಾಗ ನಮ್ಗೆ ಆಶ್ಚರ್ಯ ಆಗ್ತದೆ. 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲಿ ಅವರ ಶಿಕ್ಷಣವನ್ನು ಮೊಟಕುಗೊಳಿಸಿದ ಒಂದು ಹುಡುಗರು ಎಷ್ಟು ಒಂದು ಸುಂದರವಾಗಿ ಅಥವಾ ಎಷ್ಟು ಒಂದು ಸ್ಪಷ್ಟವಾಗಿ ಆಂಗ್ಲ ಭಾಷೆ ಮಾತಾಡ್ತಾರೆ, ಜರ್ಮನ್ ಭಾಷೆ ಮಾತಾಡ್ತಾರೆ. ಯಾಕೆ, ಹೇಗೆ? ಅವರಿಗೆ ಅದು ಕೌಶಲ್ಯದ ಮೂಲಕ ವ್ಯಾಪಾರವನ್ನು ಹೆಚ್ಚು ಮಾಡು. ಅದೇ ರೀತಿ ಈ ಒಂದು ಬಜೆಟ್ ಅಲ್ಲಿ ನಮ್ಮ ಏನು ಪ್ರವಾಸೋದ್ಯಮ ಸ್ಥಳಗಳನ್ನು ಮೇಲ್ದರ್ಜೆಗೆ ಏರಿಸಬೇಕಂತ ಹೇಳಿ ಹಣಕಾಸು ಸಚಿವರು ಪ್ರಸ್ತಾವನೆ ಇಟ್ಟಿದ್ದಾರೆ. ಮೇಲ್ದರ್ಜೆಗೆ ಏರಿಸುವುದಂದ್ರೆ ಏನು, ಡೆವಲಪ್ಮೆಂಟ್ ಆದ್ರೆ ಅಲ್ಲಿ ನಮ್ಗೆ ಹಣ ಒಂದು ನಮ್ಮ ಫಂಡ್ ಬರ್ತದೆ. ಈಗ ಉದಾಹರಣೆಗೆ ಪಾರ್ಕಿಂಗ್ ಶುಲ್ಕ ಅಂತ ಸಣ್ಣ ಪ್ರಮಾಣದಲ್ಲಿ ಪಾರ್ಕಿಂಗ್ ಶುಲ್ಕ, ಪ್ರವಾಸಿಗರು ಎಷ್ಟೋ ಬರ್ತಾರೆ, ಒಂದು 5 ರೂಪಾಯಿ ಶುಲ್ಕ ಹಿಡಿಯಪ್ಪ, ಏನಾಗ್ತದೆ? ಅದೇ ರೀತಿ ಸ್ವಲ್ಪ ವಿಭಿನ್ನವಾಗಿ ಸೆಲ್ಫಿ ಕ್ಲಿಕ್ ಮಾಡ್ಲಿಕ್ಕೆ ಅಥವಾ ಏನೋ ಒಂದು ಅಮ್ಯೂಸ್ಮೆಂಟ್, ಏನೋ ಒಂದು
ಆವಾಗ ಏನಾಗ್ತದೆ, ನಮ್ಮ ದೇಶಕ್ಕೆ ಅಷ್ಟು ಈ ಒಳಹರಿವು ಬಂದಾಗಿ ಆ ಮೊತ್ತ ಬರ್ತದೆ ಅಷ್ಟು. ಮೊತ್ತ ಮಾತ್ರ ಅಲ್ಲ, ಅಲ್ಲಿ ಉದ್ಯೋಗ ಕೂಡ ಸೃಷ್ಟಿ ಆಗ್ತದೆ. ಒಬ್ಬ ಬರ್ತಾನೆ ಈ ಸ್ವೀಟ್ ಕಾರ್ನ್ ಅಲ್ಲಿ ಹಾಕ್ತಾನೆ, ಒಬ್ಬ ಬರ್ತಾನೆ ಏನೋ ಒಂದು ಅಂಗಡಿ ಹಾಕ್ತಾನೆ, ಏನೋ ಒಂದು ಕರಕುಶಲ ವಸ್ತುಗಳು ಮಾರುವಂಥದ್ದು, ಅಥವಾ ಒಂದು ಅದರ ಪ್ರದೇಶದ ಪರಿಚಯ ಕೊಡುವ ಪುಸ್ತಕಗಳನ್ನು ಮಾರುವಂಥದ್ದು, ಏನೋ ಒಂದು ಆಗ್ತದೆ. ಆವಾಗ ಈ ರೀತಿ ಪ್ರವಾಸೋದ್ಯಮ ಆಧಾರಿತ ಒಂದು ಉದ್ಯೋಗ ಕೂಡ ಸೃಷ್ಟಿ ಆಗ್ತದೆ, ನನ್ನ ಒಂದು ಅಭಿಪ್ರಾಯ ಇದೆ. ಎಸ್ ಎಸ್, ಖಂಡಿತ ಧನ್ಯವಾದಗಳು. ಇಷ್ಟೊತ್ತಿನ ಒಂದು GST ವಿಚಾರವಾಗಿ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಈಗಾಗಲೇ ಮಾತಾಡಿದ ಹಾಗೆ ಇದಿಷ್ಟು GST ಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಅಂಶಗಳು. ಆದರೆ ನಮ್ಮ ಒಂದು ಕೇಂದ್ರ ಸರ್ಕಾರ ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇವತ್ತೇನೋ ಬಜೆಟ್ ಮಂಡನೆ ಆಗಿದೆ, ನಿರ್ಮಲಾ ಸೀತಾರಾಮನ್ ಅವರು ಅತ್ಯುತ್ತಮ ರೀತಿಯಲ್ಲಿ ಕಾಯಕವೇ ಕೈಲಾಸ ಅನ್ನೋದನ್ನು ಮೆನ್ಷನ್ ಮಾಡಿ ಈ ಒಂದು ಬಜೆಟನ್ನು ಕೂಡ ಮಂಡನೆಯನ್ನು ಮಾಡಿದ್ದಾರೆ. ಸಾಕಷ್ಟು ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಕ್ಷೇತ್ರಗಳಿಗೆ ಹೊಸ ಹೊಸ ಯೋಜನೆಗಳನ್ನು ಶಂಕುಸ್ಥಾಪನೆ ಮಾಡಿದ್ದಾರೆ. ಒಟ್ಟಾರೆಯಲ್ಲಿ ನೋಡ್ತಾ ಹೋದ್ರೆ ಈ ಒಂದು ಬಜೆಟ್ ಅತ್ಯುತ್ತಮವಾದಂಥ ಒಂದು ಬಜೆಟ್, ಮಧ್ಯಮ ವರ್ಗದವರಿಗೆ ಹೇಳಿ ಮಾಡಿಸಿದ ಬಜೆಟ್, ಕೃಷಿ ಚಟುವಟಿಕೆಗಳಿಗೆ ಹೇಳಿ ಮಾಡಿಸಿದ ಬಜೆಟ್ ಅನ್ನುವಂಥ ಒಂದು ವಿಚಾರವಾಗಿ ಸಾಕಷ್ಟು ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಆದರೆ ಇದು ವಿಶ್ಲೇಷಣೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಮುಂದಿನ ಒಂದು ದಿನಗಳಲ್ಲಿ ಎಲ್ಲ ಒಂದು ಯೋಜನೆಗಳು, ಎಲ್ಲ ಒಂದು ಏನು ತಂತ್ರಜ್ಞಾನಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳು, ಅನುದಾನಗಳು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.